लपे आती है दुआ बन के तमन्ना मेरी. ನಮ್ಮ ಶಿಕ್ಷಕರಿಗೆ ಹಾಗೂ ನನ್ನ ಸಹಪಾಠಿಗಳಿಗೆ ವಂದನೆಗಳು ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನವೆಂಬರ್ 14 ನಮ್ಮ ಭಾರತ ದೇಶದ ಪ್ರಥಮ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅಂದರೆ ನಮ್ಮೆಲ್ಲರ ಚಾಚಾ ನೆಹರು ಅವರ ಹುಟ್ಟುಹಬ್ಬದ ಸಂಭ್ರಮವೇ ಮಕ್ಕಳ ದಿನಾಚರಣೆಯ ಸಂಭ್ರಮ. ದೇಶದ ಪುಟಾಣಿಗಳ ಮೇಲಿನ ಅಕ್ಕರೆಯಿಂದ ತನ್ನ ಹುಟ್ಟುಹಬ್ಬವನ್ನು ಮಕ್ಕಳೆಲ್ಲರ ಹುಟ್ಟುಹಬ್ಬವನ್ನಾಗಿ ಆಚರಿಸಲು ಕರೆಯುತ್ತ ಮಹಾನ್ ವ್ಯಕ್ತಿ. ಅದರಂತೆ ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಈ ದಿನ ಆಚರಿಸುತ್ತಾ ಇದ್ದೇವೆ. ಈ ಶುಭ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಸಭಾಧ್ಯಕ್ಷರಾದ ಶಬನಾ ಬಾನು 10ನೇ ತರಗತಿ ಮತ್ತು ಆಫ್ತಾಬ್ 7ನೇ ತರಗತಿ ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯಾತಿಥಿಗಳಿಗೂ ಮುಖ್ಯೋಪಾಧ್ಯಾಯರ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಈ ದಿನ ನಮ್ಮ ಪ್ರೀತಿಪೂರ್ವಕ ನೀಡುವ ಕಿರು ಸನ್ಮಾನವನ್ನು ಸ್ವೀಕರಿಸಲಿರುವ ಶ್ರೀ ವಿದ್ಯಾಧರ ಶೆಟ್ಟಿ, ನಿರ್ದೇಶಕರು ಪೊಸಕುರಲ್ ಇವರಿಗೂ ಮುಖ್ಯೋಪಾಧ್ಯಾಯರ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೂ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿ ಸಲಹೆ ಸೂಚನೆ ನೀಡಿದ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ನನ್ನ ಶಿಕ್ಷಕ ವೃಂದದವರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಮರುಗು ನೀಡುತ್ತಿರುವ ನನ್ನ ಎಲ್ಲ ಸಹಪಾಠಿಗಳಿಗೂ ಸ್ವಾಗತ ಬಯಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿಸುತ್ತಾ ನನ್ನ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇನೆ. ಮುಂದಿನದಾಗಿ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಶಾಲಾ ಮುಖ್ಯೋಪಾಧ್ಯಾಯರು. ಮಕ್ಕಳ ದಿನಾಚರಣಾ ಕಾರ್ಯಕ್ರಮ, ನೆಹರೂರವರ ನಮನ ಕಾರ್ಯಕ್ರಮಗಳು ಎಲ್ಲವೂ ನಾಳೆ ನಡೆಯುತ್ತದೆ. ಇವತ್ತು ಕೇವಲ ಮಕ್ಕಳ ಕಾರ್ಯಕ್ರಮ, ಸಾಂಸ್ಕೃತಿಕ ಚಟುವಟಿಕೆಗಳು ಇತ್ಯಾದಿಗಳನ್ನು ಇವತ್ತು ಮಾಡುವುದು ಒಂದು ಸ್ವಾಭಾವಿಕವಾಗಿ ನಡೆಯುವಂಥ ಒಂದು ಕಾರ್ಯಕ್ರಮ ಆಗ್ತದೆ. ಆದ್ದರಿಂದ ಇವತ್ತಿನ ನಮ್ಮ ವೇದಿಕೆಯಲ್ಲಿದ್ದಾರೆ ನಮ್ಮೆಲ್ಲರ ಆತ್ಮೀಯರು, ಬಹುಶಃ ಮಂಗಳೂರು ದಕ್ಷಿಣ ವಲಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರುವವರು, SSLCಯ ನಮ್ಮ ನೋಡಲ್ ಅಧಿಕಾರಿಗಳಾಗಿರುವವರು, ಅದರಲ್ಲಿಯೂ ಸ್ಪೆಷಲ್ ಆಗಿ ನಾವು ಹೇಳಬೇಕು ಅಂತ ಹೇಳಿದರೆ ನನ್ನ ಆತ್ಮೀಯರು ಮತ್ತು ಬಹಳ ವರ್ಷಗಳಿಂದ ನಾವು ಸಹೋದ್ಯೋಗಿಯಾಗಿ ದುಡಿತಾ ಇರುವಂಥ ಜ್ಯೋತಿ ಮೇಡಮ್ರವರಿದ್ದಾರೆ. ಅವರನ್ನು ನಿಮ್ಮ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೊಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇನಂತ ಹೇಳಿದರೆ, ಹೊಸಕುರಲ್ ಚಾನೆಲಿನ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ವಿದ್ಯಾಧರ ಶೆಟ್ಟಿ ಅವರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಮೊನ್ನೆ ನಮ್ಮ ಸಭೆಯಲ್ಲಿ ನಾವು ಕೇಳಿದಂತೆ ನಿರ್ಣಯಿಸಿದಂತೆ ಅವರನ್ನು ನಾವು ಗೌರವಿಸಲೇಬೇಕು ಅಂತ ಹೇಳಿಕೊಂಡಾಗ ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಗೌರವಿಸುವ ಅಂತೇಳಿ ನಮ್ಮಲ್ಲಿ ಸಲಹೆಗಳು ಬಂದವು. ಆ ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ಮಕ್ಕಳಿಗಿಂತ ದೊಡ್ಡವರು ಯಾರೂ ಇಲ್ಲ, ಆದ್ದರಿಂದ ಮಕ್ಕಳ ಕಾರ್ಯಕ್ರಮದಲ್ಲೇ ಅವರನ್ನು ಬಹುಶಃ ನಾವು ಸನ್ಮಾನಿಸಿದಾಗ ಅದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಗುತ್ತೆ ಅಂತ. ಯಾಕಂದರೆ ಈ ಸನ್ಮಾನವು ಮಕ್ಕಳಿಗೆ ಪ್ರೇರಣೆಯಾಗಬೇಕು, ಆ ಪ್ರೇರಣೆಯ ಮೂಲಕ ನಮ್ಮ ಸಮಾಜದಲ್ಲಿ ಆ ಮಕ್ಕಳು ಬೆಳೆಯಬೇಕು ಎಂಬಂಥ ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಸನ್ಮಾನಿಸಲಿಕ್ಕಿದ್ದೇವೆ. ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ದರ್ಗಾದ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಇದ್ದುಕೊಂಡು ಕಾರ್ಯಕ್ರಮದ ಯಶಸ್ವಿ ಹರಿಕಾರ ಹಾಜಿ ಮೊಹಮ್ಮದ್ ತೋಹರ್ ಅವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ನನ್ನ ಆತ್ಮೀಯ ಮಿತ್ರ ಉಳ್ಳಾಳ ಪುರಸಭೆಯ ಮಾಜಿ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾದಂಥ ಫಾರೂಕ್ ರವರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತ ಬಯಸ್ತೇನೆ. ಅಲ್ತಾಫ್ ಯೋಚರವರಿದ್ದಾರೆ ನಮ್ಮ ಕಾರ್ಯದರ್ಶಿ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರನ್ನು ಸಹ ನಾನು ಈ ಸಂದರ್ಭಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಹಿರಿಯರು, ನಮ್ಮ ಶಾಲೆ ಹಿತೈಷಿ, ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಶಾಲೆಯ ಅಭಿವೃದ್ಧಿಗೆ ತನ್ನ ಕಿಂಚಿತ್ತಾದರೂ ಸಹಾಯವನ್ನು ನೀಡಿ ನಮಗೆ ಸಹಕರಿಸಿರುವಂಥ ಜೈನುದ್ದೀನ್ ಹಾಜಿ ಅವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ನನ್ನ ಆತ್ಮೀಯ ಮಿತ್ರರಾದಂಥ ಕರೀಂ ಯಚೂರವರು ಕೋಶಾಧಿಕಾರಿ ಇದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷ ರಫೀಕ್ ರವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಸದಾ ಸಂಚಾಲಕರಾಗಿ ನಮ್ಮಲ್ಲಿ ಕಾರ್ಯನಿರ್ವಹಿಸಿರುವಂಥ ಇಬ್ರಾಹಿಂ MH ರವರಿದ್ದಾರೆ, ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಇವತ್ತಿನ ಕಾರ್ಯಕ್ರಮ ನಿಜವಾಗಿಯೂ ಮಕ್ಕಳ ಕಾರ್ಯಕ್ರಮ ಆದ ಕಾರಣ ಎಲ್ಲ ಕಾರ್ಯಕ್ರಮದಲ್ಲಿ ಮೇಲೆ ಎಲ್ಲರೂ ಕೂತ್ಕೊಳ್ಳಬೇಕಿದ್ದವರು ಸ್ವಾಭಾವಿಕವಾಗಿ ಮಕ್ಕಳು.
ಮಕ್ಕಳ ಕಾರ್ಯಕ್ರಮ. ಆದರೆ ನಾವು ಇವತ್ತೊಂದು ಚಿಕ್ಕ ಬದಲಾವಣೆಯನ್ನು ಮಾಡಿದ್ದೇವೆ. ಏನಂತ ಹೇಳಿದ್ರೆ ಸನ್ಮಾನ ಇತ್ಯಾದಿ ಕಾರ್ಯಕ್ರಮಗಳು ಇರುವಲ್ಲಿ ಅದಾಗುವವರೆಗೆ ನಮ್ಮೆಲ್ಲ ಅತಿಥಿಗಳು ಇರ್ತಾರೆ, ಮತ್ತೆ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಶಬನರವರಿದ್ದಾರೆ, ಅಫ್ತಾಬ್ ರವರಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಹುಡುಗ ಆಸಿಫ್ ರವರಿದ್ದಾರೆ, ಅವರಿಗೂ ಸ್ವಾಗತ ಬಯಸ್ತೇನೆ. ಎಲ್ಲ ಸಹೋದ್ಯೋಗಿಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಾಗತ ಬಯಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನಿಸಲ್ಪಡುವವರು ಶ್ರೀಯುತ ವಿದ್ಯಾಧರ ಶೆಟ್ಟಿ ಅವರು. ವಿದ್ಯಾಧರ ಶೆಟ್ಟಿ ಅವರನ್ನು ನಾವು ಪರಿಚಯಿಸಬೇಕು ಅಂತ ಹೇಳಿದರೆ ಅವರೊಬ್ಬರು ಪತ್ರಕರ್ತರು ಮಾತ್ರ ಅಲ್ಲ, ಒಬ್ಬ ಸಾಹಿತಿ ಮಾತ್ರವಲ್ಲ, ಒಬ್ಬರು ಕಲಾಕಾರರು. ಹೇಗೆ ಅಂತ ಹೇಳಿದರೆ ಯಕ್ಷಗಾನದಲ್ಲಿ ಬಹಳಷ್ಟು ಪ್ರಸಂಗಗಳಲ್ಲಿ ಅವರು ಪಾತ್ರಧಾರಿಗಳಾಗಿದ್ದುಕೊಂಡು ಅವರು ಮಾತ್ರ ಅಲ್ಲ, ಬಹುಶಃ ನನಗೆ ತಿಳಿದ ಮಟ್ಟಿಗೆ ಅವರ ಮನೆಯವರೆಲ್ಲರನ್ನು ಅದರಲ್ಲಿ ತೊಡಗಿಸಿಕೊಂಡು ಒಂದು ಉತ್ತಮ ಕಲಾಕಾರರಾಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ ವಿದ್ಯಾಧರ ಶೆಟ್ಟಿಯವರು. ಪ್ರಥಮವಾಗಿ ನಾನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿದಂಥ ಜಿಲ್ಲಾಡಳಿತವನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ನಮ್ಮ ಪರಿಸರದಲ್ಲಿ ಒಂದು ಉತ್ತಮವಾದಂಥ ವ್ಯಕ್ತಿಯನ್ನೇ ಇವತ್ತು ಆಯ್ಕೆ ಮಾಡಿದ್ದಾರೆ. ಆ ಆಯ್ಕೆ ಮಾಡಿದರಲ್ಲಿ ನಾವು ಗುರುತಿಸುವಂಥ ವ್ಯಕ್ತಿಗಳಲ್ಲಿ ವಿದ್ಯಾಧರ ಶೆಟ್ಟಿ ಅವರೊಬ್ಬರು. ಅವರನ್ನು ನಾವು ಪರಿಚಯಿಸಬೇಕು ಅಂತ ಹೇಳಿದರೆ ಕಳೆದ 20 ವರ್ಷಗಳ ಹಿಂದೆ ನಾವು ಹೊಸಕುರಲಿನಲ್ಲಿ ಅವರು ಪ್ರಾರಂಭಿಸಿದಂಥ ಹೊಸಕುರಲು ಎಂಬಂತಹ ಒಂದು ಚಾನೆಲ್ನಲ್ಲಿ ನಮ್ಮ ಈ ಉಳ್ಳಾಳ ಭಾಗದಲ್ಲಿ ಬಹಳಷ್ಟು ಸೌಹಾರ್ದಯುತವಾಗಿ ಎಲ್ಲರನ್ನು ನಡೆಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಲವಾರು ಪ್ರತಿಭೆಗಳಿಗೆ ಬೆಳೆಯುವಂಥ ಒಂದು ಅವಕಾಶವನ್ನು ಹೊಸಕುರಲ್ ಮೂಲಕ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಮಾಡಿದಂಥ ಒಂದು ಮಹತ್ತರವಾದಂಥ ಸಾಧನೆ ಯಾವುದು ಅಂತ ಹೇಳಿದರೆ, ಇವತ್ತು ನಮ್ಮ ಮಧ್ಯದಲ್ಲಿ ಇರುವುದು ಯಾವತ್ತು ಜಾತಿಗಳ ಮಧ್ಯೆ ಗೋಡೆಯನ್ನು ಕಟ್ಟಲಿಕ್ಕೆ ಪ್ರಯತ್ನಿಸಿದರೂ ಆ ಗೋಡೆ ಶಾಶ್ವತವಾಗಿ ಉಳಿಯುವುದಿಲ್ಲ. ಇವತ್ತು ನಮ್ಮಲ್ಲಿ ಇರುವುದು ಏನಂತ ಹೇಳಿದರೆ ಮನುಷ್ಯರ ಮಧ್ಯೆ ಇರುವಂಥ ಒಂದು ಗೋಡೆ ಇದೆ. ಅದು ಮನೆಯಿಂದಲೇ ಪ್ರಾರಂಭ ಆಗುತ್ತೆ. ಅಣ್ಣ ತಮ್ಮಂದಿರಿಗೆ ಜಗಳ, ಗಂಡ ಹೆಂಡತಿಗೆ ಜಗಳ, ತಂದೆ ಮಕ್ಕಳಿಗೆ ಜಗಳ. ಇದು ಹೊರಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನು ನಾವು ಅದಕ್ಕೆ ಜಾತಿ ಬಣ್ಣವನ್ನು ಕಟ್ಟಿಕೊಂಡು ಇನ್ನೇನೋ ಎಲ್ಲೆಲ್ಲೋ ಹೋಗ್ತದೆ. ಇದು ನಿಲ್ಲಬೇಕು ಎಂಬಂಥ ಉದ್ದೇಶದಿಂದ ಅವರ ಹೊಸಕುರಲಿನ 10ನೇ ಸಂಭ್ರಮ, ದಶಮ ಸಂಭ್ರಮ ಕಾರ್ಯಕ್ರಮದಲ್ಲಿ ಒಂದು ಮಹತ್ತರವಾದಂಥ ಹೆಜ್ಜೆಯನ್ನು ಅವರು ಹಾಕಿದ್ದಾರೆ. ಅದೇನಂತ ಹೇಳಿದರೆ ಉಳ್ಳಾಳದಲ್ಲಿ ನಾವು ಒಂದು ಸೌಹಾರ್ದಯುತವಾಗಿ ಬೆಳೆಯುವಂಥ ಒಂದು ವಾತಾವರಣ ಉಂಟಾಗಬೇಕು ಎಂಬಂಥ ಒಂದು ವ್ಯವಸ್ಥೆಯಿಂದ ಇಲ್ಲಿ ಒಂದು ಸೌಹಾರ್ದ ಅವರ ಸಮಿತಿಯಲ್ಲಿ ಕೂಟವನ್ನು ರಚಿಸಿಕೊಂಡು ಎಲ್ಲ ಜಾತಿ ಮತ ಧರ್ಮದವರನ್ನು ಎಲ್ಲರನ್ನು ಕರೀತಾರೆ. ಬಾರದವರಿಗೆ ಏನು ಮಾಡ್ಲಿಕ್ಕಾಗುವುದಿಲ್ಲ, ಬಂದವರಿಗೆ ಮಾತ್ರ ಇರೋದು. ನಮ್ಮನ್ನು ಕರೆದಿದ್ದಾರೆ ಅಂತ ಹೇಳಿ ಬಂದವರಿಗೆ ಅವಕಾಶ ಇದೆ. ಎಲ್ಲರನ್ನು ಕರೆದುಕೊಂಡು ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ರಂಜಾನ್ ಇಫ್ತಾರ್ ಕೂಟವನ್ನು ತ್ವಾಹಾಜಿ ಮತ್ತು ಅನ್ಸಾರುಲ್ ಮಸಾಕೀನ ನುಸ್ರತುಲ್ ಮಸಾಕೀನ್ ಸಂಸ್ಥೆಯೊತ್ತಿಗೆ ಮಾಡ್ತಾ ಇದ್ದಾರೆ. ತೊಕ್ಕೋಟು ಫಾದರ್ ಅವರ ನೇತೃತ್ವದಲ್ಲಿ ತೊಕ್ಕೋಟು ಮೈದಾನದಲ್ಲಿಯೇ ದೊಡ್ಡದಾದಂಥ ಕ್ರಿಸ್ಮಸ್ ಸೌಹಾರ್ದ ಕೂಟವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹಲವು ಕಡೆಗಳಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯಂತೆ ದೀಪಾವಳಿಯನ್ನು ಆಚರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲಿ ಮಾಡಿ ದೀಪಾವಳಿಗೆ ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಇಫ್ತಾರಿಗೆ ಮುಸಲ್ಮಾನರು ಮಾತ್ರವಲ್ಲ, ಕ್ರಿಸ್ಮಸ್ಸಿಗೆ ಕ್ರಿಶ್ಚಿಯನ್ನರು ಮಾತ್ರ ಅಲ್ಲ, ಎಲ್ಲ ಧರ್ಮಗಳನ್ನು ಕರೆದು ಆ ಧರ್ಮದ ತಿರುಳನ್ನು ಅರಿಯುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಸಾರುವಂಥ ಒಂದೇ ಒಂದು ಸಂದೇಶ ಏನಂತೇಳಿದರೆ ಉಳ್ಳಾಳವು ಸೌಹಾರ್ದಯುತವಾಗಿರಬೇಕು ಅಂತ. ಅದನ್ನು ನಾವು ಇವತ್ತು ನೋಡಿಕೊಂಡಾಗ ಬಹುಶಃ ಅವರ ದಶಮ ಕಾರ್ಯಕ್ರಮ ಆದ ನಂತರ ಕಾಕತಾಳೀಯವೆಂಬಂತೆ ಉಳ್ಳಾಳದಲ್ಲಿ ಅಂತ ಯಾವುದೇ ಅಹಿತಕರವಾದಂಥ ಘಟನೆಗಳು ನಡೆಯಲಿಲ್ಲ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಟ್ಕೊಳ್ತೇವೆ. ಇದಕ್ಕೆ ಕಾರಣ ಹೊಸಕೊರಲು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಸಂತೋಷ ಪಟ್ಕೊಳ್ತೇನೆ. ಯಾಕಂದರೆ ನಾನು ಸಹ ಅದರಲ್ಲೊಬ್ಬ ಸದಸ್ಯನಾಗಿದ್ದುಕೊಂಡು ಕಾರ್ಯನಿರ್ವಹಿಸ ಕಾರಣ ನಮಗೂ ಹೆಮ್ಮೆ ಇದೆ. ಯಾವತ್ತೂ ಜಾತಿಗಳ ಮಧ್ಯದಲ್ಲಿ ಗಲಾಟೆ ಆಗುವುದೇ ಇಲ್ಲ. ಯಾಕೆ ಎಲ್ಲ ಜಾತಿ ಒಂದನ್ನೇ ಸಾರೋದು, ಅರ್ಥೈಸಿಕೊಳ್ಳುವುದರಲ್ಲಿ ಇದೆ, ಬೇರೆ ಬೇರೆ ಆಗಿರ್ಬೋದು. ಆದರೆ ಎಲ್ಲ ಧರ್ಮಗಳು ಸಾರುವುದು ಏನಂತ ಹೇಳಿದ್ರೆ ಏಕತೆಯನ್ನು ಮತ್ತು ಏಕದೇವನನ್ನು ಮಾತ್ರ ಸಾರುವುದು. ನಮ್ಮಲ್ಲಿ ಸಹ ನಾವು 99 ಹೆಸರುಗಳಿಂದ ಅಲ್ಲಾಹನನ್ನು ಕರೀತೇವೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆದು ಬೇರೆ ಬೇರೆ ಪೂಜಾ ವ್ಯವಸ್ಥೆಯಲ್ಲಿ ಮಾಡ್ತಾರೆ. ಆದರೆ ಧ್ಯೇಯ ಏನಾಗಿರುತ್ತೆ ಅಂದರೆ ಒಂದೇ ಆಗಿರುತ್ತದೆ. ಅದನ್ನು ಸಾರುವಂಥ ಒಂದು ವ್ಯವಸ್ಥೆ ಹೊಸಕೊರಲು ನಡೆಸ್ತಾ ಇದೆ. ಅದಕ್ಕೆ ನಾವು ಇವತ್ತು ಅವರನ್ನು ಅಭಿನಂದಿಸುವುದು. ನಮ್ಮ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಮಾಡುವುದಿದ್ರು ಅವರು ಬರ್ತಾರೆ. ಅವರು ಬರುವುದು ನಿರ್ದೇಶಕರಾಗಿ ಬರುವುದಲ್ಲ, ಪತ್ರಕರ್ತರಾಗಿ ಬರುವುದಲ್ಲ, ಅಥವಾ ವಿಡಿಯೋ ಶೂಟಿಂಗ್ ಮಾಡಲಿಕ್ಕೆ ಬರುವುದಲ್ಲ. ನಮ್ಮ ಶಾಲೆಯ ಮೇಲಿನ ಅವರಲ್ಲಿರುವಂಥ ಅಟ್ಯಾಚ್ಮೆಂಟಿನಿಂದಾಗಿ ನಮ್ಮಲ್ಲಿ ಪ್ರತಿ ಸಲ ಅವರು ಕಾರ್ಯಕ್ರಮದಲ್ಲಿ ಬರ್ತಾರೆ.
ನಾನು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮಗಳನ್ನೇ ಅವರು ಬಹಳಷ್ಟು ಪ್ರಸಾರ ಮಾಡುವಂತ ಸಮಯದಲ್ಲೂ ಅಧಿಕ ಸಮಯ ಕೊಡ್ತಾರೆ ನೋಡ್ಲಿಕ್ಕೆ ಸಮಯ ಇರುವವರಿಗೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ. ರಾಜ್ಯೋತ್ಸವ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಗಬೇಕು, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಿಗಬೇಕು. ಇದಕ್ಕೆ ಸೈಯದ್ ಮದನಿ ಅವರ ಬರ್ಕತಿನಿಂದ ನಮ್ಮ ಶಾಲೆಯು ನಾಂದಿಯಾಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಕರುಣಾಮಯನಾದ ಅಲ್ಲಾಹನು ಮುಂದೆ ಬರುವಂತ ಎಲ್ಲ ಪ್ರಶಸ್ತಿಗಳಲ್ಲಿಯೂ ವಿದ್ಯಾಧಿ ಶೆಟ್ಟಿ ಅವರನ್ನ ಆಯ್ಕೆ ಮಾಡಲಿ, ಬರುವಂತ ಎಲ್ಲ ಯಶಸ್ಸು ಅವರನ್ನು ಅರಸಿಕೊಂಡು ಬರಲಿ ಅಂತಲೇ ಹೇಳಲಿಕ್ಕೆ ನಾನು ಸಂತೋಷ ಪಟ್ಟುಕೊಳ್ತೇನೆ. ಅವರನ್ನು ನಾನು ಅಭಿನಂದಿಸ್ತೇನೆ. ಇವತ್ತು ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯು ಬಹಳಷ್ಟು ಸಂತೋಷಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಒಪ್ಪಿದೆ. ಅದರ ನನಗೆ ಒಂದು ಸಂತೋಷ ಏನಂತ ಹೇಳಿದ್ರೆ, ನಮಗೆ ಕೊಡುವಂತ ಎಲ್ಲ ಪ್ರಶಸ್ತಿಗಳು ಅದು ನನ್ನ ಮಕ್ಕಳಿಂದ ಸಿಗ್ಬೇಕು, ಆ ಮಕ್ಕಳ ಚಪ್ಪಾಳೆಯಿಂದ ಸಿಗ್ಬೇಕು. ಆ ಚಪ್ಪಾಳೆಯಿಂದ ಸಿಗುವಷ್ಟು ಪ್ರಶಸ್ತಿ ಮತ್ತೆ ಯಾವ ಕಡೆಯಿಂದ ಬಂದಾಗಲೂ ಅದು ಸಂತೃಪ್ತಿ ಆಗಿರುವುದಿಲ್ಲ. ಪ್ರಶಸ್ತಿಯನ್ನು ದೊಡ್ಡ ಸಭೆಯಲ್ಲಿ ಮಾಡುವಾಗ ಈಗ ಅಲ್ಲಿ ಕೂತವರು ಹೇಳ್ತಾರೆ, ಅವರಿಗೆ ಯಾಕೆ ಪ್ರಶಸ್ತಿ, ಇನ್ನೊಂದು ಯಾಕೆ, ಮತ್ತೊಂದು ಯಾಕೆ ಅಂತ. ಆದರೆ ಈ ಮಕ್ಕಳು ನಿಷ್ಕಳಂಕರಾಗಿ ಚಪ್ಪಾಳೆ ತಟ್ಟುತ್ತಾರೆ. ಅದು ವಿದ್ಯಾಧರ ಶೆಟ್ಟಿ ಅವರ ಯಶಸ್ವಿಗೆ ಕಾರಣವಾಗಲಿ ಅಂತಲೇ ಹಾರೈಸಿ, ಇವತ್ತು ನಮ್ಮ ಜ್ಯೋತಿ ಮೇಡಮ್ ರವರಿದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಸಂಚಾಲಕರಿದ್ದಾರೆ. ಅವರೆಲ್ಲರೂ ಈಗ ನನಗೆ ನೆನಪಾಗುತ್ತೆ, ಯಾಕಂದರೆ ಸಂಚಾಲಕರನ್ನು ನಾನು ಸ್ವಾಗತಿಸಲಿಲ್ಲ. ಆಗ ಹೀಗೆ ನೆನಪಾಯಿತು. ಯಾಕೆ ಸ್ವಾಗತಿಸಲಿಲ್ಲ ಅಂತ ಹೇಳಿದ್ರೆ, ಆಡಳಿತ ಮಂಡಳಿಯಲ್ಲಿ ಸಂಚಾಲಕರು ಎಲ್ಲ ಕಾರ್ಯವನ್ನು ಮಾಡುವವರು, ಸ್ವಾಗತಿಸುವವರು ಅವರು. ಈ ಕಾರ್ಯಕ್ರಮ ಅವರ ಪರವಾಗಿ ನಾವು ಮಾಡುದು, ನಾನು ಅವರಲ್ಲಿ ಸಾರಿ ಕೇಳ್ತಾ ಅವರ ಪರವಾಗಿ ನಾವು ಮಾಡುದು, ಅವರ ಧನ್ಯವಾದ ಹೇಳಲಿಕ್ಕೆ ಕೊನೆಯ ಸಂದರ್ಭದಲ್ಲಿ. ಆದರೂ ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ನಮಗೆ ಮಕ್ಕಳಿಗೆ ಪ್ರೈಸ್ ಆಗಬೇಕು. ಇವತ್ತಿನ ಎಲ್ಲ ಪ್ರೈಸನ್ನು ಅವರು ಕೊಟ್ಟಿದ್ದಾರೆ. ನಮ್ಮ ಮಕ್ಕಳಿಗೆ ಸ್ವೀಟ್ಸ್ ಆಗಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲದೆ ನಮ್ಮ ಟೀಚರ್ಸ್ನವ್ರಿಗೆ ಏನಾದರೂ ವ್ಯವಸ್ಥೆ ಆಗಬೇಕು, ಎಲ್ಲ ವ್ಯವಸ್ಥೆಗಳಲ್ಲಿಯೂ ಅವರು ನಮ್ಮೊಟ್ಟಿಗೆ ಇರ್ತಾರೆ. ಅವರ ಮಗಳಿಗೆ ಮೊನ್ನೆ ಗಲ್ಫಲ್ಲಿ ಮದುವೆ ಆಯಿತು, ಆದರೆ ಇಲ್ಲಿ ಅದನ್ನು ಕೊಡುವಂಥ ವ್ಯವಸ್ಥೆ ಇಲ್ಲ. ನಮ್ಮ ಎಲ್ಲ ಟೀಚರ್ಸ್ನವ್ರಿಗೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಊಟದ ವ್ಯವಸ್ಥೆಯನ್ನು ಮಾಡಿದರು. ಅದಕ್ಕೆ ನಮಗೆ ಇನ್ನೂ ಒಂದು ಹೆಮ್ಮೆ ಇದೆ. ನಾವು ಯಾವತ್ತೂ ಹೇಳೋದು, ಹಳೆಕೋಟೆ ಶಾಲೆಯನ್ನು ಕೆಲವರು ಕನ್ನಡ ಮಾಧ್ಯಮವನ್ನು ಹೀಯಾಳಿಸ್ತಾರೆ ಮೇಡಮ್, ಆದರೆ ನಮ್ಮ ಸಂಚಾಲಕರು ಅದಕ್ಕೆ ವ್ಯತಿರಿಕ್ತರಾಗಿದ್ದಾರೆ. ಆ ಮೂಲೆಯಲ್ಲಿ ಕೂತಿರುವಂತ ಒಬ್ಬರು ನಮ್ಮ ಜೈನುದ್ದೀನ್ ಇದ್ದಾರೆ, ಅವರ 3 ಮಕ್ಕಳು ನಮ್ಮಲ್ಲಿ ಕಲಿತವರು. ಅಲ್ಲಾಹನ ಅನುಗ್ರಹದಿಂದ ಆ 3 ಮಕ್ಕಳು ಇವತ್ತು ಯಶಸ್ವಿ, 4 ಮಕ್ಕಳು ನಮ್ಮಲ್ಲಿ ಕಲಿತವರು. ಆ 4 ಮಕ್ಕಳು ಇವತ್ತು ಗಲ್ಫಲ್ಲಿದ್ದಾರೆ ಮೇಡಮ್, ಒಂದು ಉನ್ನತವಾದಂಥ ಸ್ಥಾನದಲ್ಲಿದ್ದಾರೆ. ಎಲ್ಲರೂ ಅಮೆರಿಕದಲ್ಲಿ ಸಮೇತ ನಮ್ಮ ಮಕ್ಕಳಿದ್ದಾರೆ, ಎಲ್ಲದರಲ್ಲಿ ಇಲ್ಲಿದ್ದಾರೆ. ಆದರೆ ಅವರು ನಮ್ಮ ಶಾಲೆಯ ಮೇಲೆ ಒಂದು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಶಾಲೆಯ ಮೇಲೆ ಇಟ್ಕೊಂಡಂತ ಅಭಿಮಾನ ನನ್ನ ಮೇಲೆ ಅಲ್ಲ, ನನ್ನ ಮಕ್ಕಳ ಮೇಲೆ ಇಟ್ಟದಕ್ಕೆ ಅಲ್ಲಾಹನು ಅವರ ಮೇಲೆ ಅಭಿಮಾನವನ್ನು ಇಟ್ಕೊಂಡಿದ್ದಾನೆ. ಅವರು ಹೋಗಿ ಏನು ಮುಟ್ತಾರೋ ಅದೆಲ್ಲ ಬಂಗಾರವಾಗುತ್ತೆ. ಅವರು ಏನು ಹೋಗಿ ಮುಟ್ಟುತ್ತಾರೋ ಅದು ಬಂಗಾರವಾಗುತ್ತೆ. ಅವರ ಮಕ್ಕಳು ಸಹ, ಈಗ ಮೊನ್ನೆ ಬಂದಂತ ಹುಡುಗ ನನಗೆ ಹೇಳಿದ, ಸರ್ 50,000 ರೂಪಾಯಿ ಶಾಲೆಗೆ ಕೊಡ್ತಾ ಇದ್ದೇನೆ ಅಂತ, ಸ್ವಲ್ಪ ಕೊಟ್ಟ, ಇನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಸಂಚಾಲಕರ 3 ಹೆಣ್ಣು ಮಕ್ಕಳು ಗಲ್ಫಲ್ಲಿದ್ದಾರೆ. 3 ಹೆಣ್ಣು ಮಕ್ಕಳು ಗಲ್ಫಲ್ಲಿದ್ದಾರೆ, ಅವರ ಗಂಡಂದಿರು ಗಲ್ಫಲ್ಲಿದ್ದಾರೆ. ಅವರ 3 ಮಕ್ಕಳು ನಮ್ಮಲ್ಲಿ ಕಲಿತವರು. ಒಬ್ಬಳು ಮಾತ್ರ ಬರ್ತೇನೆ ಅಂತ ಹೇಳಿದವಳು ಬರಲಿಲ್ಲ. ಅದು ನಮಗೆ ಸಂತೋಷ. ಎಲ್ಲರೂ ಹೇಳುವವರು ಕನ್ನಡ ಮಾಧ್ಯಮ ಶಾಲೆ ಅಂತ ಹೇಳುವ ಬದಲಿಗೆ ಅವರ ದೊಡ್ಡ ಮಗಳು ಅಲ್ಲಿ ಇಂಗ್ಲಿಷ್ ಟೀಚರ್ ಆಗಿದ್ದಾಳೆ, ಗಲ್ಫಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಈಗ ಬಯಸ್ತೇನೆ. ಅದೇ ರೀತಿಯಲ್ಲಿ ಸಂಚಾಲಕರು ನಮ್ಮ ಎಲ್ಲರೂ ಸೇರಿಕೊಂಡು ಅವರನ್ನು ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ವಿದ್ಯಾಧಿ ಶೆಟ್ಟಿ ಅವರು, ಸರ್ ಮಕ್ಕಳಿದ್ದಾರೆ, ಮಕ್ಕಳ ಮಧ್ಯದಲ್ಲಿ ನಿಮಗೆ ಮಾಡ್ತಾ ಇದ್ದೇವೆ. ನೀವು ಭಾವಿಸಿದ ಹಾಗೆ ಇದು ಶ್ರೇಷ್ಠವಾದಂಥ ಕಾರ್ಯಕ್ರಮ. ಯಾಕಂದರೆ ನೀವು ಯಾವಾಗಲೂ ಮಕ್ಕಳಿಗೆ ಪ್ರಾಶಸ್ತ್ಯವನ್ನು ನೀಡುವವರು, ಆದ ಕಾರಣ ಇದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ನಿಮಗೆ ನಾವು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್, ನಮ್ಮ ಶಾಲಾಭಿವೃದ್ಧಿ ಸಮಿತಿ, ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್.
ಹಜರತ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧೀನದಲ್ಲಿರುವಂತಹ ಹಜರತ್ ಸೈಯದ್ ಮದನಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಲಕೋಟೆ ಇದರ ಅಧೀನದಲ್ಲಿ ಇಂದು ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮವು ಈಗಾಗಲೇ ನಡೆಯುತ್ತಾ ಇದೆ. ವೇದಿಕೆಯಲ್ಲಿ ಹಾಸನರಾಗಿರುವಂತಹ ನಿಮ್ಮೆಲ್ಲರ ಹಾಗೂ ಇವತ್ತು ಸನ್ಮಾನಿಸಲ್ಪಟ್ಟಂತಹ ವಿದ್ಯಾಧರ್ ಶೆಟ್ಟಿಯವರು ಈ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯವಿತ್ತು ಬಂದಿದ್ದಾರೆ. ಅದೇ ರೀತಿ BO ಆದಂತಹ ಜ್ಯೋತಿ ಮೇಡಮ್ ರವರು ಕೂಡ ತಮ್ಮ ಅಮೂಲ್ಯ ಸಮಯವಿತ್ತು ನಮ್ಮ ಮಕ್ಕಳ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದೇ ರೀತಿ ಮಾಜಿ ನಗರ ಪಂಚಾಯತ್ ಪ್ರಧಾನಿಯಾದಂತಹ ಫಾರೂಕ್ ಯೋಶಿರವರೇ, ಅಲ್ತಾಫ್ ಯೋಶಿರವರೇ, ಜೈನುದ್ದೀನ್ರವರೇ, ಕರೀಂರವರೇ, ರಫೀಕ್ರವರೇ, ಇಬ್ಬಾಮ್ರವರೇ, ಹಾಗೆ KMK ಮಂಜನಡಿಯವರೇ, ನಿಮ್ಮೆಲ್ಲರ ಮಿತ್ರರಾದ ಎಲ್ಲರಿಗೂ ಪರಿಚಯ ಇರುವಂತಹ ಆಸಿಫ್ ಹೊಸಕುರಲ್ ಇವರೇ ಹಾಗೂ ಶಿಕ್ಷಕರೇ, ನನ್ನ ಮುಂದಿರುವ ಪುಟಾಣಿಗಳೇ, ಇವತ್ತೇನು ನಾವು ಮಾತನಾಡಲಿಕ್ಕೆ ನಮ್ಮ KMK ಮಂಜನಾಡಿಯವರು ಈಗಾಗಲೇ ಹೇಳಿದ್ದಾರೆ, ನಮಗೇನು ಮಾತನಾಡುವ ಅವಕಾಶ ಇಲ್ಲ. ಆದರೂ ಕೂಡ ನಾವು ಒಂದು ಮಾತನ್ನು ಮಾತ್ರ ನಾವು ಹೋಗಲಿಕ್ಕೆ ತಡವಾದ ಕಾರಣದಿಂದ ಸಮಯದ ಅಭಾವ ಬಹಳ ಇದೆ. ಒಂದು ವಿಷಯವನ್ನು ಮಾತ್ರ ನಾನು ಹೇಳಿಕೊಂಡು ಇಲ್ಲಿಂದ ನಿರ್ಗಮಿಸುತ್ತಿದ್ದೇನೆ. ನೀವು ಕೂಡ ನಮ್ಮ ವಿದ್ಯಾಧರ್ ಶೆಟ್ಟಿಯವರ ಹಾಗೆ ಪ್ರಶಸ್ತಿಯನ್ನು ಗಿಟ್ಟಿಸುವಲ್ಲಿ ಪ್ರಯತ್ನವನ್ನು ಪಡಬೇಕು. ಏಕೆಂದರೆ ನಾನು ವಿದ್ಯಾಧರ್ ಶೆಟ್ಟಿಯನ್ನು ಬಹಳ ಹತ್ತಿರದಿಂದಲೇ ಬಲ್ಲೆನು. ನಾವು ಯಾವಾಗಲೂ ಒಟ್ಟಿಗೆ ಇರುವುದು. ಅವರಿಗೆ ಯಾವುದೇ ಧರ್ಮ ಜಾತಿ ಭೇದ ಇಲ್ಲದಂಥ ಒಂದು ವ್ಯಕ್ತಿ, ಸರಳ ವ್ಯಕ್ತಿ. ಒಂದು ಚಾನೆಲ್ ನಡೆಸುವ ವ್ಯಕ್ತಿ ಅಂದರೆ ಬಹಳ ದೊಡ್ಡ ಜನ, ಸಾಧಾರಣ ಮನುಷ್ಯರಿಗೆಲ್ಲ ಕೈಗೆ ಎಟಕದಂತಹ ಪರಿಸ್ಥಿತಿ ಇರ್ತದೆ. ಯಾಕೆಂದರೆ ಬಹಳ ಬ್ಯುಸಿ ಇರ್ತಾರೆ. ಆದರೆ ನಮ್ಮ ಹೊಸಕುರಲ್ನ ಸ್ಥಾಪಕರಾದಂತಹ ವಿದ್ಯಾಧರ್ ಶೆಟ್ಟಿಯವರು ಯಾವಾಗಲೂ ಹತ್ತಿರದಲ್ಲೇ ಇರ್ತಾರೆ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಯಾರು ಕರೆದರೂ ಹೋಗ್ತಾರೆ. ಸ್ವತಃ ಯಾರು ಇಲ್ಲದಿದ್ದರೂ ಕೂಡ ಅವರ ಸಿಬ್ಬಂದಿ ಯಾರು ಇಲ್ಲದಿದ್ದರೂ ಕೂಡ ಸ್ವತಃ ಅವರೇ ಹೋಗಿ ವಿಡಿಯೋ ಶೂಟ್ ಮಾಡುವಂತಹ ವ್ಯವಸ್ಥೆಯನ್ನು ಅವರು ಯಾವಾಗಲೂ ಮಾಡುತ್ತಾ ಇರ್ತಾರೆ. ಇದೊಂದು ಅವರ ನೈಜ ಸ್ವರೂಪ. ಯಾಕೆಂದರೆ ನಾನು ದೊಡ್ಡವ, ನಾನು ಕೀಳು, ನಾ ಮೇಲೆಂಬ ಭಾವನೆ ಇಲ್ಲವೇ ಇಲ್ಲ. ಅದೇ ರೀತಿ ಜಾತಿ ಧರ್ಮದಲ್ಲಿ ಕೂಡ ಅಂತ ನಾನು ಈ ಜಾತಿಯವ ಆ ಜಾತಿಯವ ಅಂತ ಭಾವನೆನೇ ಇಲ್ಲ. ಅದಕ್ಕಾಗಿ ಇವತ್ತು ದೇವರ ಅನುಗ್ರಹದಿಂದ ಅವರಿಗೆ ಈ ಪ್ರಶಸ್ತಿಯನ್ನು ಲಭಿಸಿದೆ. ಇನ್ನು ಮುಂದಕ್ಕೆ ಕೂಡ ಸಮಾಜದಲ್ಲಿ ಇಂತಹ ಹಲವಾರು ಸಮಾಜಕ್ಕೆ ಒಳಿತಿಗೋಸ್ಕರ ಕೆಲಸ ಮಾಡುವಂತಹ ಧೈರ್ಯವನ್ನು, ಆಯುಷ್ಯವನ್ನು, ಆರೋಗ್ಯವನ್ನು ಆ ಭಗವಂತನು ನೀಡಲಿ ಎಂದು ನಾನು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಮಕ್ಕಳೇ, ನೀವು ಯಾವತ್ತೂ ಕೂಡ ನಿಮ್ಮ ಶಾಲೆಯನ್ನು, ನಿಮ್ಮ ತಂದೆ ತಾಯಿಯನ್ನು ಹಾಗೂ ನಿಮ್ಮ ಗುರುಗಳನ್ನು ಯಾವತ್ತೂ ಮರೆಯದಿರಿ. ಈಗ ನಾವು ನೋಡುತ್ತಿರುವ ಸುತ್ತಮುತ್ತಲು ಯಾರಿಗೂ ಕೂಡ ಒಂದು ಗೌರವವೊಂದು ಇಲ್ಲವೇ ಇಲ್ಲ. ನನಗೆ ಕೇವಲ 49 ವರ್ಷ, ಆದರೆ ನನ್ನ ಕೂದಲಿನ ಇದರಲ್ಲಿ ಒಂದು 60 ವರ್ಷದ ಹಾಗೆ ಕಾಣ್ತಾ ಇದೆ. ಆದರೆ ಕೂಡ ನಾವೊಂದು ಮಾತು ಹೇಳುವುದರೆಂದರೆ, ನಾವು ಈಗ 49 ವರ್ಷ ಕೂಡ ಆದರೂ ಕೂಡ ನಮ್ಮ ಗುರು ಹಿರಿಗೆ ಈಗಲೂ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನೀವು ಕೂಡ ನಮ್ಮ ಶಾಲೆಯ ಮಕ್ಕಳು ಆ ಗೌರವವನ್ನು ಯಾವತ್ತೂ ಮರೆಯದಿರಿ ಎಂದು ಹೇಳುತ್ತಾ ನನ್ನ ಈ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿಗಳೇ, ನೆಚ್ಚಿನ ಮುಖ್ಯೋಪಾಧ್ಯಾಯರೇ ಹಾಗೂ ಪ್ರೀತಿಯ ಗುರು ವೃಂದದವರೇ ಹಾಗೂ
ನನ್ನ ಪ್ರೀತಿಯ ಸಹಪಾಠಿಗಳೇ, ಎಲ್ಲರಿಗೂ ಶುಭೋದಯ ಹಾಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು. ನೆಹರೂರವರ ಜನ್ಮದಿನವೇ ಮಕ್ಕಳ ದಿನಾಚರಣೆ ಎಂದು ರಾಷ್ಟ್ರಾದ್ಯಂತ ಆಚರಿಸಲಾಗುತ್ತದೆ. ಜವಾಹರ್ಲಾಲ್ ನೆಹರೂರವರು 14 ನವೆಂಬರ್ 1889 ಜನಿಸಿದರು. ತಾಯಿ ಸ್ವರೂಪರಾಣಿ ಮತ್ತು ತಂದೆ ಮೋತಿಲಾಲ್ ನೆಹರೂರವರು ಭಾರತದ ಮೊದಲ ಪ್ರಧಾನಮಂತ್ರಿ. ಇವರು ಮಕ್ಕಳನ್ನು ತುಂಬ ಪ್ರೀತಿಯಿಂದ ಕಾಣುತ್ತಿದ್ದರು. ಮಕ್ಕಳು ಮೊಗ್ಗುಗಳಿದ್ದಂತೆ ಎಂದು ಹೇಳುತ್ತಿದ್ದರು. ಮಕ್ಕಳು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಮಕ್ಕಳ ದಿನಾಚರಣೆ ಎಂದರೆ ಮಕ್ಕಳಿಗೆ ಸಂತಸದ ದಿನವಾಗಿದೆ. ಈ ದಿನವನ್ನು ಬಾಲ ದಿವಸ್ ಎಂದು ಕೂಡ ಕರೆಯುತ್ತಾರೆ. ನೆಹರೂರವರಿಗೆ ಮಕ್ಕಳೆಂದರೆ ಬಹಳ ಇಷ್ಟ. ಅವರು ಪುಟ್ಟ ಮಕ್ಕಳು ಕೊಡುವ ಗುಲಾಬಿಯನ್ನು ತಮ್ಮ ಕೋಟಿನ ಜೇಬಿಗೆ ಅಂಟಿಸಿ ಸಂತೋಷ ಪಡುತ್ತಿದ್ದರು. ಮಕ್ಕಳಿಗೆ ನೆಹರೂರವರ ಸಂದೇಶವೇನೆಂದರೆ, ಮಕ್ಕಳೇ ಸಾಹಸಿಗಳಾಗಿರಿ, ವಿಜ್ಞಾನಿಗಳಾಗಿರಿ. ಇವರು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಒಬ್ಬ ಶ್ರೇಷ್ಠ ನಾಯಕರಾಗಿ ಹೊರಹೊಮ್ಮಿದ್ದಾರೆ. 1947ರಿಂದ 1964ರವರೆಗೆ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಇಲ್ಲಿಗೆ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ, ಪ್ರೀತಿಯ ಗುರು ವೃಂದದವರೇ ಹಾಗೂ ನನ್ನ ಸ್ನೇಹಿತರೆಲ್ಲರಿಗೂ ಶುಭೋದಯ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಮಕ್ಕಳ ದಿನಾಚರಣೆಯನ್ನು ಪ್ರತಿ ವರ್ಷ 14 ನವೆಂಬರ್ ಅಂದು ಆಚರಿಸುತ್ತೇವೆ. ಈ ದಿನದಂದು ಪಂಡಿತ ಜವಾಹರ್ಲಾಲ್ ನೆಹರೂರವರ ಜನ್ಮದಿನ. ನೆಹರೂರವರು ಭಾರತದ ಮೊದಲ ಪ್ರಧಾನಮಂತ್ರಿ. ಇವರು ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ಕಾಣುತ್ತಿದ್ದರು. ಮಕ್ಕಳು ಮಗುಗಳಿದ್ದಂತೆ ಎಂದು ಹೇಳುತ್ತಿದ್ದರು. ಮಕ್ಕಳು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಮಕ್ಕಳ ದಿನಾಚರಣೆ ಎಂದರೆ ಮಕ್ಕಳಿಗೆ ಸಂತಸ ದಿನವಾಗಿದೆ. ಈ ದಿನವನ್ನು ಬಾಲ ದಿವಸ್ ಎಂದು ಕರೆಯುತ್ತಾರೆ. ಈ ದಿನದಂದು ಮಕ್ಕಳಿಗೋಸ್ಕರ ಶಾಲೆಗಳಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾರೆ. ಮಕ್ಕಳೆಲ್ಲ ಈ ಕಾರ್ಯಕ್ರಮಗಳಲ್ಲಿ ಸಂತಸದಿಂದ ಭಾಗಿಯಾಗುತ್ತಾರೆ. ನೆಹರೂರವರು ಮಕ್ಕಳ ಶಿಕ್ಷಣಕ್ಕೆ ಯಾವಾಗಲೂ ಒತ್ತು ನೀಡುತ್ತಿದ್ದರು. ಅವರ ಅವಧಿಯಲ್ಲಿ ಕಾಲೇಜುಗಳ ಸ್ಥಾಪನೆ ಅನೇಕ ಆಗಿವೆ. ನಾಳಿನ ಭಾರತವನ್ನು ಇಂದಿನ ಮಕ್ಕಳು ರಚಿಸುತ್ತಾರೆ ಎಂದು ನೆಹರು ನಂಬಿದ್ದರು. ಇಲ್ಲಿಗೆ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. मुअज़्ज़िज़ हाज़िरीन, सदर जलसा, सदर मदरसा, अज़ीज़ असातिज़ा और मेरे साथियों, अस्सलाम वालेकुम। आज हमारे मदरसा में यौम अत्फ़ाल यानी बच्चों का दिन मनाया जा रहा है। इस मौके पर 2 बातें कहना चाहता हूँ। 14 नवंबर 1899 ईस्वी को इलाहाबाद में पैदा हुए। आपको बच्चे चाचा के नाम से भी बुलाते हैं। आप हिंदुस्तान के पहले वज़ीर आज़म भी रहे हैं। आपको बच्चों ने बहुत प्यार था। आप गुलाब का फूल पसंद करते थे और शेरवानी में लगाया करते थे। आपको बच्चों से प्यार था, इसलिए अपने जन्मदिन को बच्चों का दिन नाम से मनाने को कहा गया। इतना कहकर मेरी बातें ख़त्म करता हूँ। ಇಲ್ಲಿರುವ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ಶಿಕ್ಷಕ ವೃಂದದವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರೂರವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸುತ್ತೇವೆ. ನೆಹರೂರವರಿಗೆ ಮಕ್ಕಳೆಂದರೆ ಬಹಳ ಪ್ರೀತಿ ಇತ್ತು. ತನ್ನ ಜನ್ಮದಿನವನ್ನು ಆಚರಿಸುವ ಸಂದರ್ಭ ಬಂದಾಗ ಚಿಕ್ಕ ಮಕ್ಕಳ ಹಬ್ಬವಾಗಿ ಬದಲಾಗಲಿ ಎಂದು ಹೇಳಿ ಚಿಕ್ಕ ಮಕ್ಕಳ ದಿನವನ್ನು ಆರಂಭಿಸಿದರು. ಮಕ್ಕಳು ಚಾಚಾ ನೆಹರು ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಇಂದಿನ ಮಕ್ಕಳೇ ನಾಳಿನ ನಾಗರಿಕರು ಎಂದು ಹೇಳುತ್ತಿದ್ದರು. ಭಾರತದ ಮಕ್ಕಳಿಗೆ ನೆಹರೂರವರ ಹೇಳಿಕೆ ಏನೆಂದರೆ, ಮಕ್ಕಳೇ ಸಾಹಸಿಗಳಾಗಿರಿ, ವಿಜ್ಞಾನಿಗಳಾಗಿರಿ. ನೆಹರೂರವರು ಶ್ರೀಮಂತ ಮನೆತನದಲ್ಲಿಯೇ ಹುಟ್ಟಿದರೂ ಬಡವರ ಸಲುವಾಗಿ ಮನ ಮಿಡಿಯುತ್ತಿತ್ತು. ಜವಾಹರ್ಲಾಲ್ ನೆಹರೂರವರು 1889 ನವೆಂಬರ್ 14ರಂದು ಅಲಹಾಬಾದಿನಲ್ಲಿ ಜನಿಸಿದರು. ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪರಾಣಿ. ಆನಂದ ಭವನ ಎಂಬ
ಭವ್ಯವಾದ ಅರಮನೆಯಲ್ಲಿ ವಾಸಿಸುತ್ತಿದ್ದರು. ಜವಾಹರ್ಲಾಲ್ ನೆಹರೂರವರು ಶಾಂತಿಪ್ರಿಯರು. ಅವರಿಗೆ ಯುದ್ಧಗಳೆಂದರೆ ಆಗದು. ಯುದ್ಧದಿಂದ ಅಪಾರ ನಷ್ಟ, ಸಾವು, ನೋವು. ಇದಕ್ಕಾಗಿ 1954ರಲ್ಲಿ ನೆಹರೂರವರು ಪಂಚಶೀಲ ತತ್ವವನ್ನು ಪ್ರತಿಪಾದಿಸಿದರು. ಶಾಂತಿ, ಸಹಬಾಳ್ವೆಗಳೇ ಪಂಚಶೀಲದ ಗುರಿ ಎಂದು ಹೇಳುತ್ತಿದ್ದರು. ಜವಾಹರ್ಲಾಲ್ ನೆಹರೂರವರು ಗಾಂಧೀಜಿಯವರ ಶಿಷ್ಯರಾದರು. ನೆಹರೂರವರು ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಭಾರತದ ಮಹಾನಾಯಕ, ಮಕ್ಕಳ ಮುದ್ದಿನ ಚಾಚಾ ನೆಹರೂರವರ ಜನ್ಮದಿನವನ್ನು ಸ್ಮರಿಸುವುದು ಒಂದು ಪವಿತ್ರ ಕಾರ್ಯ ಭಾರತದಾದ್ಯಂತ ನಡೆಯುತ್ತದೆ. ಜವಾಹರ್ಲಾಲ್ ನೆಹರೂರವರು ಒಬ್ಬ ಮಹಾಸೆ ದೇಶಭಕ್ತರು. ಇಷ್ಟು ಹೇಳಿ ನನ್ನ ಭಾಷಣ ಕೊನೆಗೊಳಿಸುತ್ತೇನೆ. ಆಸೀನರಾಗಿರುವ ಅಧ್ಯಕ್ಷರೇ, ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ಪ್ರೀತಿಯ ಗುರುಗಳೇ, ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರೂರವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ನೆಹರೂರವರಿಗೆ ಮಕ್ಕಳೆಂದರೆ ಬಹಳ ಪ್ರೀತಿ ಇತ್ತು. ತಮ್ಮ ಜನ್ಮದಿನವನ್ನು ಆಚರಿಸಲು ಸಂದರ್ಭ ಬಂದಾಗ ವೃತ್ತಿ ಪೂಜೆಗಿಂತ ಚಿಕ್ಕ ಮಕ್ಕಳ ಹಬ್ಬವಾಗಿ ಬದಲಾಗಲಿ ಎಂದು ಹೇಳಿ ಮಕ್ಕಳ ದಿನವನ್ನು ಆರಂಭಿಸಿದರು. ಪಂಡಿತ್ ಜವಾಹರ್ಲಾಲ್ ನೆಹರೂರವರು 1889 ನವೆಂಬರ್ 14ರಂದು ಜನಿಸಿದರು. ಇವರ ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪರಾಣಿ. ನೆಹರೂರವರ ಮನೆತನ ಶ್ರೀಮಂತ ಮನೆತನವಾಗಿತ್ತು. ಇಂತಹ ಮನೆತನದಲ್ಲಿ ಜನಿಸಿದವರು. ಇವರ ಮನಸ್ಸು ಬಡವರಿಗಾಗಿಯೇ ಮಿಡಿಯುತ್ತಿತ್ತು. ನೆಹರೂರವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ. ಅವರು ಯಾವುದೇ ಸಭೆ ಸಮಾರಂಭಕ್ಕೆ ಹೋದಾಗ ಮಕ್ಕಳನ್ನು ಕಂಡು ಮಾತನಾಡಿಸುತ್ತಿದ್ದರು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎನ್ನುತ್ತಿದ್ದರು. ಈ ದಿನದಂದು ಮಕ್ಕಳಿಗಾಗಿ ನೆಹರೂರವರ ಸಾಧನೆ ಸಾಮರ್ಥ್ಯಗಳನ್ನು ತಿಳಿದು ಹೇಳುವ ಕಾರ್ಯಕ್ರಮಗಳನ್ನು ಯೋಜಿಸಲಾಗುತ್ತಿದೆ. ಹೀಗೆ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರೂರವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದು ರಾಷ್ಟ್ರಾದ್ಯಂತ ಆಚರಿಸಲಾಗುತ್ತಿತ್ತು. ಭಾರತದ ಯುವಕರಿಗೆ ನೆಹರೂರವರ ಹೇಳಿಕೆ ಏನೆಂದರೆ, ಮಕ್ಕಳು ಸಾಹಸಿಗಳಾಗಬೇಕು, ವಿಜ್ಞಾನಿಗಳಾಗಬೇಕು, ನಾವು ಈಜುವುದು ವ್ಯಾಯಾಮಗಳನ್ನು ಮಾಡಿರಿ ಎನ್ನುತ್ತಿದ್ದರು. ನೆಹರೂರವರ ಕವಿ ಹೃದಯ ಒಮ್ಮೆ ತಂದೆಯ ಸೆನ್ನನ್ನು ತೆರೆದುಕೊಂಡು ಬಯಸಿಕೊಂಡಿರ. ಆದ್ದರಿಂದ ಕಳ್ಳತನ ಮಾಡಬಾರದೆಂದು ನಿರ್ಧಾರ ಮಾಡಿದರು. ಮುಂದೆ ಇಂಗ್ಲೆಂಡ್ ದೇಶದಲ್ಲಿ ಬಾಕ್ಎಸ್ಲ ಅಭ್ಯಾಸ ಮಾಡಿ ವಕೀಲರಾಗಿ ವೃತ್ತಿಯನ್ನು ಆರಂಭಿಸಿದರು. ಇಷ್ಟೇ ಹೇಳಿ ನನ್ನ ಒಂದೆರಡು ಮಾತನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ದಿನಾಚರಣೆಯ ಶುಭಾಶಯಗಳು. ಮಕ್ಕಳ ದಿನಾಚರಣೆ ಎಂದರೆ ಅದು ಪ್ರತಿ ವರ್ಷ ನವೆಂಬರ್ 14. ನಾವೆಲ್ಲ ಶಾಲೆಯಲ್ಲಿ ಆ ದಿನ ಶಿಕ್ಷಕರು ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಕಾಣುತ್ತಿದ್ದರು. ನಮಗೆಲ್ಲ ಪ್ರೀತಿಯಿಂದ ಚಾಕ್ಲೇಟ್ ಕೊಟ್ಟು ಮೈದಾನಗಳಲ್ಲಿ ಆಟ ಆಡಿಸಿ ನಮ್ಮ ಜೊತೆ ನಕ್ಕು ನಲಿದು ಅವರು ಸಹ ಖುಷಿ ಪಡುತ್ತಿದ್ದರು. ಇಂತಹ ಒಂದು ಸುಮಧುರವಾದ ಸಂದರ್ಭ ಇಡೀ ವರ್ಷ ಶಾಲೆಗೆ ಹೋಗಿ ಕೇವಲ ಕಲಿಕೆಯಲ್ಲಿ ನಿರಂತರಾಗಿರುವ ಮಕ್ಕಳಿಗೆ ಕನಿಷ್ಠ ಪಕ್ಷ ವರ್ಷದಲ್ಲಿ ಒಂದು ಬಾರಿಯಾದರೂ ಸಿಗಬೇಕು ಎಂದು ಮೊದಲು ಆಸೆಪಟ್ಟವರು ನಮ್ಮ ಭಾರತದ ಮೊಟ್ಟ ಮೊದಲ ಪ್ರಧಾನಿ ಎಂದು ಖ್ಯಾತರಾದ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಮಕ್ಕಳ ದಿನಾಚರಣೆಯ ಸಂದರ್ಭ ಇಡೀ ದೇಶ ಪೂರ್ತಿ ಎಲ್ಲ ಕಡೆ ಆಚರಿಸಲಾಗುತ್ತದೆ. ಜವಾಹರ್ಲಾಲ್ ನೆಹರೂರವರ ತಮ್ಮ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಪರಿವರ್ತಿಸಿದ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತದೆ. ಜವಾಹರ್ಲಾಲ್ ನೆಹರೂರವರನ್ನು ಮಕ್ಕಳು ಪ್ರೀತಿಯಿಂದ ಚಾಚಾ ಎಂದು ಕರೆಯುತ್ತಿದ್ದರು. ನಾವು ಕಂಡಂತಹ ಸ್ವಾತಂತ್ರ್ಯ ನಂತರದ ರಾಷ್ಟ್ರ ನಾಯಕರಲ್ಲಿ ಮಕ್ಕಳ ಜೊತೆಗೆ ಅತಿ ಹೆಚ್ಚು ಪ್ರೀತಿಯ ಬಾಂಧವ್ಯವನ್ನು ಹೊಂದಿದ್ದವರು ಎಂದರೆ ಅದು ನಮ್ಮ ನೆಹರು ಮಾತ್ರ. ಮಕ್ಕಳ ಹಕ್ಕುಗಳಿಗಾಗಿ ಮತ್ತು ಎಲ್ಲ ಭಾರತದ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು. ಯಾರೂ ಕೂಡ ವಿದ್ಯಾಭ್ಯಾಸದಿಂದ ವಂಚಿತರಾಗಿ ಕುಟುಂಬದಲ್ಲಿ ಅನಕ್ಷರತೆ ತಲೆದೂರಬಾರದು ಎಂದು ಮೊದಲು ಹೇಳಿದವರು ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಅಂದು ಅವರು ತೋರಿಸಿಕೊಟ್ಟ ಹಾದಿಯಲ್ಲಿ ಇಂದು ನಾವೆಲ್ಲರೂ ನಡೆಯುತ್ತಿದ್ದೇವೆ. ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಶಾಲೆಗಳಲ್ಲಿ ಹಲವು ಮನರಂಜನಾ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳುವುದುಂಟು. ಇಷ್ಟು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಅಧ್ಯಕ್ಷರೇ, ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ, ಪ್ರೀತಿಯ ಶಿಕ್ಷಕರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ಎಲ್ಲರಿಗೂ ಶುಭೋದಯ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಮಕ್ಕಳ ದಿನಾಚರಣೆಯನ್ನು ಪ್ರತಿ ವರ್ಷ ನವೆಂಬರ್ 14ರಂದು ಆಚರಿಸುತ್ತೇವೆ. ನೆಹರೂರವರ ಜನ್ಮದಿನದಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತೇವೆ.
ಇವರು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದರು. ನೆಹರೂರವರಿಗೆ ಮಕ್ಕಳೆಂದರೆ ಅಪಾರ ಪ್ರೀತಿ ವಾತ್ಸಲ್ಯದಿಂದ ಕಾಣುತ್ತಿದ್ದರು. ನೆಹರೂರ ಮಕ್ಕಳು ಸಹ ಅವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಈ ದಿನ ಮಕ್ಕಳಿಗಂತೂ ಇದು ಅಕ್ಷರಶಃ ಹಬ್ಬ. ದೊಡ್ಡವರಿಗೆ ಬಾಲ್ಯದ ದಿನಗಳನ್ನು ಮತ್ತೆ ಮೆಲುಕು ಹಾಕುವ ಕ್ಷಣವಾಗಿದೆ. ಈ ದಿನದಂದು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗಾಗಿ ವಿವಿಧ ಸಾಂಸ್ಕೃತಿಕ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತದೆ. ಮಕ್ಕಳು ದೇಶದ ಉಜ್ವಲ ಭವಿಷ್ಯ ಎಂದು ನೆಹರು ನುಡಿಯುತ್ತಿದ್ದರು. ಮಕ್ಕಳ ದಿನಾಚರಣೆ ಪ್ರಥಮ ಬಾರಿಗೆ 1925ರಲ್ಲಿ ಮಾಡಲಾಯಿತು. ನಂತರ 1953ರಲ್ಲಿ ಇದನ್ನು ವಿಶ್ವದಾದ್ಯಂತ ಎಂದು ಗುರುತಿಸಲಾಯಿತು. ಇಂದಿನ ಮಕ್ಕಳು ನಾಳಿನ ಭಾರತವನ್ನು ನಿರ್ಮಿಸುತ್ತಾರೆ. ನಾವು ಅವರನ್ನು ಬೆಳೆಸುವ ವಿಧಾನವು ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂದು ನೆಹರು ಹೇಳುತ್ತಾರೆ. ಮಕ್ಕಳ ಹಕ್ಕುಗಳು, ಆರೈಕೆ ಮತ್ತು ಶಿಕ್ಷಣದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮಕ್ಕಳ ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ. ಇಷ್ಟು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನೆಹರೂರವರು ಒಂದು ಮನೆಯಲ್ಲಿದ್ದಾಗ ಒಂದು ಮಗು ಅವರ ಮನೆಯ ತೋಟದಿಂದ ಒಂದು ಮಾವಿನ ಹಣ್ಣು ತೆಗಿಲಿಕ್ಕೆ ಪ್ರಯತ್ನಿಸ್ತಿತ್ತು. ಆಗ ನೆಹರೂರವರು ಆ ಮಗು ಏನು ಮಾಡ್ತಾ ಇದೆ ಅಂತ ನೋಡ್ತಾ ಇರುವಾಗ ಅದು ಒಂದು ಕಲ್ಲಿಟ್ಟು ಅದಕ್ಕೆ ಎಟಕ್ತಾ ಇರಲಿಲ್ಲ. ಒಂದು ಕಲ್ಲಿಟ್ಟು ಅದರ ಮೇಲೆ ಇನ್ನೊಂದು ಕಲ್ಲಿಟ್ಟು ಅದು ತೆಗಿಲಿಕ್ಕೆ ಪ್ರಯತ್ನಿಸಿತ್ತು. ಆಗ ಏನು ಮಾಡಿದ, ಅಲ್ಲಿ ಇದ್ದ ವಾಚ್ಮ್ಯಾನ್ ಅದನ್ನು ನೋಡಿ ಅವನಿಗೆ ಮಗುವಿಗೆ ಗದರಿಸಿ ಓಡಿಸಿದ. ಅದನ್ನು ನೋಡಿದ ನೆಹರೂರವರು ಓಡಿ ಬಂದು ಆ ಮಗುವನ್ನು ಹಿಡಿದು ಆ ಮಗುವಿಗೆ ಮಾವಿನ ಹಣ್ಣನ್ನು ಕೊಟ್ಟು ಅವರು ವಾಚ್ಮ್ಯಾನಿಗೆ ಜೋರು ಮಾಡಿ ಕಳಿಸಿದರು. ಯಾಕೆ ಹಾಗೆ ಮಾಡಿದರು ಅಂದರೆ ಅವರಿಗೆ ಮಕ್ಕಳೆಂದರೆ ತುಂಬ ಇಷ್ಟ. ಆ ಮಕ್ಕಳ ಚಟುವಟಿಕೆಯನ್ನು ನೋಡುವುದಂದರೆ ತುಂಬ ಇಷ್ಟ. ಅವರು ಯಾವಾಗಲೂ ಮಕ್ಕಳೊಂದಿಗೆ ಹೂದೋಟದಲ್ಲಿ ಆಟ ಆಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದರು. ಅವರಿಗೆ ಸಿಕ್ಕಿದ ಸಮಯವನ್ನೆಲ್ಲ ಮಕ್ಕಳೊಂದಿಗೆ ಕಳೀತಾ ಇದ್ದರು. ನಾಳೆ ನಮ್ಮ ಭಾರತ ದೇಶ ಉನ್ನತ ಮೇಲೆ ಬರಬೇಕು, ಒಳ್ಳೆಯ ರೀತಿಯಲ್ಲಿ ಇರಬೇಕು ಎಂದು ಮಕ್ಕಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದರು ಅವರು. ಅಂಥ ಚಾಚಾ ನೆಹರೂರವರು ಒಂದು ದಿನ ಅವರ ತಂದೆಯ ಜೋಬಿನಿಂದ ಒಂದು ಪೆನ್ನನ್ನು ತೆಗೆದರು. ಆ ಪೆನ್ನನ್ನು ತೆಗೆದಾಗ ಅವರಿಗೆ ಅನ್ನಿಸಿತು, ನಾನು ಅಪ್ಪನ ಪೆನ್ನು ತೆಗೆದಿದ್ದೇನೆ ಅಂತ ಖುಷಿಯಾಯಿತು. ಆದರೆ ಅದು ಮಾಡಿದ್ದು ತಪ್ಪು ಅಂತ ಅವರಿಗೆ ಗೊತ್ತಾಗಿ ತಂದೆಯವರಿಗೆ ನೇರವಾಗಿ ಹೇಳಲಿಕ್ಕಾಗದೆ ಪತ್ರದ ಮೂಲಕ ಬರೆದು ನಾನು ಮಾಡಿದ್ದು ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಎಂದು ಕೇಳಿಕೊಂಡರು. ಹಾಗೆಯೇ ಮುಂದೆ ನಾವು ಮಕ್ಕಳು ಯಾವುದೇ ತಪ್ಪನ್ನು ಮಾಡದೆ ಎಲ್ಲರನ್ನು ಪ್ರೀತಿಸುವ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ವೇದಿಕೆ ಮೇಲಿರುವ ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ, ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ತಮಗೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನಾವಿಂದು ಮಕ್ಕಳ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ನಮ್ಮ ದೇಶದ ಮೊದಲ ಪ್ರಧಾನಿಯಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತಿದ್ದೇವೆ. ಜವಾಹರ್ಲಾಲ್ ನೆಹರು ಅವರು ಭಾರತದ ಅಲಹಾಬಾದಿನಲ್ಲಿ ನವೆಂಬರ್ 14, 1889ರಂದು ಜನಿಸಿದರು. ಅವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು, ಭಾರತದ ಮೊದಲ ಪ್ರಧಾನಿ ಮತ್ತು ಸ್ವಾತಂತ್ರ್ಯ ಮೊದಲು ಮತ್ತು ನಂತರ ರಾಜಕೀಯದಲ್ಲಿ ಕೇಂದ್ರ ವ್ಯಕ್ತಿಯಾಗಿದ್ದರು. ಭಾರತೀಯ ಮಕ್ಕಳಲ್ಲಿ ಅವರು ಚಾಚಾ ನೆಹರು ಎಂದು ಪ್ರಸಿದ್ಧರಾಗಿದ್ದರು. ಮಕ್ಕಳೊಂದಿಗೆ ಮಗುವಾಗುತ್ತಿದ್ದ ಮತ್ತು ಮಕ್ಕಳ ಬಗ್ಗೆ ಅಪಾರ ಒಲವಿದ್ದ ನೆಹರೂರವರು ಅತ್ಯಂತ ಸಂತೋಷದಿಂದ ತಮ್ಮ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಬೇಕೆಂದು ತಿಳಿಸಿಕೊಟ್ಟರು. ಮಕ್ಕಳ ಹಕ್ಕುಗಳಿಗಾಗಿ ಮತ್ತು ನಮ್ಮ ಭಾರತದ ಎಲ್ಲ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಯಾರೂ ಕೂಡ ವಿದ್ಯಾಭ್ಯಾಸದಿಂದ ವಂಚಿತರಾಗಿ ಕುಟುಂಬದಲ್ಲಿ ಅನಕ್ಷರತೆ ತಲೆದೋರಬಾರದೆಂದು ಎಂದು ಮೊದಲು ಹೇಳಿದವರು ನಮ್ಮ ಭಾರತದ ಮೊದಲ ಪ್ರಧಾನಿಯಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗಿದ್ದಾರೆ. ಮಕ್ಕಳನ್ನು ದೇಶದ ಮುಂದಿನ ಭವಿಷ್ಯ ಎಂದಿದ್ದರು. ನಾಳಿನ ಭಾರತವನ್ನು ಇಂದಿನ ಮಕ್ಕಳು ರೂಪಿಸಲಿದ್ದಾರೆ. ನಾವು ಇಂದು ಯಾವ ರೀತಿ ಅವರನ್ನು ಮುಂದೆ ತರುತ್ತೇವೆಯೋ ಅದೇ ರೀತಿ ನಾಳಿನ ಭಾರತದ ಭವಿಷ್ಯವಾಗಿ ರೂಪುಗೊಳ್ಳುತ್ತದೆ ಎಂದು ನೆಹರೂರವರು ತಮ್ಮ ಭಾಷಣದಲ್ಲಿ ಯಾವಾಗಲೂ ವಿವರಿಸುತ್ತಿದ್ದರು. ಹೀಗೆ ನೆಹರೂರವರು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಮತ್ತು ರಾಜಕಾರಣಿಯಾಗಿ ಭಾರತದ ಮೇಲೆ
ಹೆಚ್ಚು ಪ್ರಭಾವವನ್ನು ಬೀರಿದ್ದರು. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನೆಹರೂರ ಜನ್ಮದಿನದ ಶುಭಾಶಯಗಳು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯ ಬಂಧುಗಳಿಗೆ, ಅಧ್ಯಾಪಕ ಬಂಧುಗಳಿಗೆ ಹಾಗೂ ಪುಟಾಣಿ ಮಕ್ಕಳೇ, ನಾಳೆ ನಮ್ಮ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರ ಹುಟ್ಟಿದ ದಿನ. ಅವರ ಆಶಯದಂತೆ ಮಕ್ಕಳ ದಿನಾಚರಣೆಯಾಗಿ, ಅಂದರೆ ಅವರಿಗೆ ಮಕ್ಕಳ ಮೇಲಿರುವಂತಹ ಪ್ರೇಮದ ಆ ಒಂದು ಕಾಣಿಕೆಯಾಗಿ ಈ ದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದಾರೆ. ಶಾಲೆಯಲ್ಲಿ ನಾಳೆ ರಜೆ ಇರುವುದರಿಂದ ಇವತ್ತು ಅನಿವಾರ್ಯವಾಗಿ ಈ ದಿನ ಅದನ್ನು ಆಚರಿಸ್ತಾ ಇದ್ದಾರೆ. ಅದರ ಜೊತೆಗೆ ನನಗೊಂದು ಸನ್ಮಾನದ ಗೌರವವನ್ನು KMK ನಮ್ಮ ಆತ್ಮೀಯರು KMK ಮಾಸ್ಟರ್ ಮತ್ತು ಅಧ್ಯಾಪಕ ಬಳಗದವರು, ಈ ಶಾಲಾ ಸಂಚಾಲಕ ಬಂಧುಗಳು ಎಲ್ಲರೂ ನೀಡಿದರು. ಇದಕ್ಕಾಗಿ ನಾನು ಮೊದಲಾಗಿ ಅವರಿಗೆ ಆಭಾರಿಯಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮಾಜದಲ್ಲಿರುವಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಆ ಒಂದು ಗೌರವ ನೀಡುವಂತಹ ಪರಂಪರೆ ಈ ಶಾಲೆಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಆ ಒಂದು ದೊಡ್ಡ ಗುಣಕ್ಕಾಗಿ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನಗೆ ಮಾಡಿದ ಸನ್ಮಾನಕ್ಕಾಗಿ ಅಲ್ಲ, ಸಮಾಜದಲ್ಲಿ ಇಂತಹವರನ್ನು ಗುರುತಿಸುವಂತಹ ಕೆಲಸ KMK ಅವರು ಮಾಡ್ತಾ ಇದ್ದಾರೆ ಮತ್ತು ಅವರ ಅಧ್ಯಾಪಕ ಬಳಗದವರು, ಶಾಲೆಯ ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಪರಂಪರೆ. ಈಗ ಮೊದಲಾಗಿ ಮಕ್ಕಳ ದಿನಾಚರಣೆ ಅಂತ ಹೇಳಿದರೆ, ಆಗ ಮಕ್ಕಳ ಮಾತುಗಳನ್ನೆಲ್ಲ ಕೇಳಿದೆ. ಅದು ಮಕ್ಕಳಿಗೆ ವರ್ಷ ಇಡೀ ಪಾಠ ಕಲಿಯುವಂತಹ ಮಕ್ಕಳಿಗೆ ಒಂದು ದಿನ ಅವರ ದಿನವಾಗಿ ಆಚರಿಸುವಂತಹ ಕಾರ್ಯಕ್ರಮ. ವೇದಿಕೆಯಲ್ಲಿ ಸನ್ಮಾನ ಮಾಡುವಾಗ ನೋಡಿದೆ. ಮೊದಲು ಸನ್ಮಾನ ಮಾಡುವಾಗ ಅಷ್ಟು ಅಬ್ಬರ ಇರಲಿಲ್ಲ. ಆದರೆ ಯಾವಾಗ ಅಧ್ಯಾಪಕ ಬಂಧುಗಳು ವೇದಿಕೆಗೆ ಬಂದರು, ಆಗ ಒಮ್ಮೆ ಸಮುದ್ರದ ಅಲೆಯೇ ಎದ್ದು ಬಂದ ಹಾಗಾಯಿತು. ಹೇಗಾಯಿತು ಮಕ್ಕಳೇ? ಆಗ ಮಕ್ಕಳು ಅಂದರೆ ಹೇಗೆ ಮಕ್ಕಳ ಮುಕ್ತತೆ ಅಂತ ಹೇಳಿದರೆ ಹಾಗೆ. ನಿಮಗೆ ಗೊತ್ತಿಲ್ಲದೆ ಒಂದು ಜೋರಾದ ಸ್ವರ ಬಂತಾಗ, ಮಕ್ಕಳ ಚಟುವಟಿಕೆಗಳು ಹಾಗೆ ಅದು ಮುಕ್ತವಾಗಿದ್ದರೆ ಆ ಮಕ್ಕಳ ಪ್ರತಿಭೆಗಳು, ಆ ಸುಪ್ತ ಪ್ರತಿಭೆಗಳು ಹೊರಗೆ ಬರಲಿಕ್ಕೆ ಅವಕಾಶವಾಗ್ತದೆ. ಅಂತಹ ಪ್ರತಿಭೆ ಎಲ್ಲ ಮಕ್ಕಳಲ್ಲಿ ಇದೆ. ಆದರೆ ಅದನ್ನು ಗುರುತಿಸುವುದು ಯಾರು? ಮನೆಯಲ್ಲಿ ತಂದೆ ತಾಯಿಗಳು, ನೆರೆಹೊರೆಯವರು ಮತ್ತು ಹೆಚ್ಚಾಗಿ ನಿಮ್ಮ ಅಧ್ಯಾಪಕ ಬಂಧುಗಳು. ಮಕ್ಕಳಲ್ಲಿರುವಂತಹ ಇಂತಹ ಪ್ರತಿಭೆಗಳನ್ನು ಗುರುತಿಸಿದಾಗ ಮಕ್ಕಳಿಗೆ ಬೆಳೀಲಿಕ್ಕೆ ಅವಕಾಶ ಆಗುತ್ತದೆ. ಈಗ ವೇದಿಕೆಯ ಮುಂದೆ ಬಂದು ನೋಡಿದೆವು, ಕೆಲವರು ಚೀಟಿ ಹಿಡಿದು ಬಂದರೂ ಕೂಡ ಅದನ್ನು ನೋಡದೆ ಭಾಷಣ ಮಾಡಿದರು, ಕೆಲವರು ಚೀಟಿ ಇಲ್ಲದೆ ಭಾಷಣ ಮಾಡಿದರು. ಅದು ಒಂದು ಪ್ರತಿಭೆ. ವೇದಿಕೆಯ ಮುಂದೆ ನಿಂತು ನಮ್ಮದಾದಂತಹ ಮಾತುಗಳನ್ನು ಇಷ್ಟು ಜನರ ಎದುರು ಹೇಳಲಿಕ್ಕೆ ಅದಕ್ಕೂ ಒಂದು ಧೈರ್ಯ ಬೇಕು. ಅಂತಹ ಧೈರ್ಯದ ಮಾತುಗಳು ಇದು ನಿಮಗೆ ಈಗ ಅಭ್ಯಾಸಕ್ಕೆ ಅವಕಾಶ. ಮುಂದಕ್ಕೆ ನಾಯಕತ್ವವನ್ನು ಬೆಳೆಸುವಂತಹ ಎಲ್ಲ ಅವಕಾಶಗಳನ್ನು ಮಕ್ಕಳಿಗೆ ಈ ಶಾಲೆಯಲ್ಲಿ ಮುಕ್ತವಾಗಿ ಒದಗಿಸಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಅಧ್ಯಾಪಕ ಬಂಧುಗಳಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳನ್ನು ಮಕ್ಕಳ ಹಾಗೆಯೇ ಬೆಳೀಲಿಕ್ಕೆ ಬಿಡಬೇಕು. ಮಕ್ಕಳಿಗೆ ಓದಬೇಕು. ಯಾಕೆ? ಅವರು ವಿದ್ಯಾವಂತರಾಗಬೇಕು ಎನ್ನುವಂತಹ ಒಂದು ಕಾರಣಕ್ಕಾಗಿ ಹೊರತು ಓದೇ ಸರ್ವಸ್ವ ಅಲ್ಲ. ಓದಿನಿಂದಲೇ ನಾವು ಎಲ್ಲವನ್ನು ಗಳಿಸ್ತೇವೆ, ಎಲ್ಲವನ್ನು ಬೆಳೆಯುತ್ತೇವೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾವೊಮ್ಮೆ ಹೇಳುವಾಗ ಹೇಳಲಿಕ್ಕುಂಟು, ಪುಸ್ತಕದ ಬದನೆಕಾಯಿ ಅದು ನಮ್ಮ ಬದುಕಿಗೆ ಸಾಕಾಗುವುದಿಲ್ಲ. ಕೆಲವು ಮಂದಿಗೆ ಅದು ಸಾಕಾಗಬಹುದು, ಆದರೆ ವ್ಯಕ್ತಿತ್ವ ಎನ್ನುವುದು ವಿಕಸನ ಆಗಬೇಕಿದ್ರೆ ಪುಸ್ತಕದ ಬದನೆಕಾಯಿಗಿಂತ ಹೊರತಾಗಿ ನಮ್ಮ ಮಸ್ತಕದಲ್ಲಿ ಸಮಾಜದಲ್ಲಿ ನೋಡುವಂತಹ ವಿಷಯಗಳನ್ನು ತಿಳಿದುಕೊಂಡು ಬೆಳೆಯಬೇಕು. ಆಗ ನಮಗೆ ಗೊತ್ತಾಗ್ತದೆ ಸಮಾಜ ಅಂದರೆ ಏನು ಎನ್ನುವುದನ್ನು ಬೆಳೆಯಬೇಕು. ಇದನ್ನು ಮಕ್ಕಳಿಗೆ ಅಧ್ಯಾಪಕರು ಮಾಡಿಕೊಡಬೇಕು, ಅವರ ಪೋಷಕರು ಮಾಡಿಕೊಡಬೇಕು ಅಂತ ಹೇಳಿಕೊಳ್ಳುತ್ತಾ, ಇದೀಗ ನನಗೆ ಮಾಡಿದಂತಹ ಸನ್ಮಾನದ ಕುರಿತಾಗಿ ನಮಗೆ ಕೆಲವರ ಮಾತುಗಳನ್ನು ಕೇಳುವಾಗ ಅದು ಕೂಡ ಈ ರೀತಿಯಾಗಿ ಎದುರು ಕೂತ್ಕೊಳ್ಳಿಸಿ ಸನ್ಮಾನಿಸುವಾಗ ಆ ಮಾತುಗಳಿಂದ ಕಣ್ಣಾಲಿಗಳು ತುಂಬಿ ಬರುತ್ತವೆ, ಭಾವದ ಸೆರೆ ಸ್ಫೋಟವಾಗುತ್ತದೆ, ಗಂಟಲ ಸೆರೆ ಉಬ್ಬಿ ಬಂದು ಮಾತುಗಳು ಗಂಟಲಲ್ಲಿ ಹುದುಗಿ ಹೋಗುತ್ತವೆ, ಮಾತನಾಡಲಿಕ್ಕೆ ಆಗುವುದಿಲ್ಲ. ಆ ರೀತಿಯ ಮಾತುಗಳನ್ನು ಆಡುವುದರಲ್ಲಿ ನಿಮ್ಮ KMK ಮಾಸ್ಟರ್ ಅವರು ಬಹಳ ನಿಸ್ಸೀಮರು, ಒಳ್ಳೆಯ ವಾಗ್ಮಿ, ಒಳ್ಳೆಯ ಮಾತುಗಾರ. ಆ ರೀತಿಯಾಗಿ ನನ್ನ ಬಗ್ಗೆ ಹೇಳುವಾಗ ಒಮ್ಮೆಗೆ ಕಣ್ಣಾಳಿಗಳು ತುಂಬಿ ಬರ್ತವೆ, ಗಂಟಲ ಸೆರೆ ಉಬ್ಬಿ ಬರ್ತವೆ. ಅದಕ್ಕಾಗಿ ಅವರಿಗೆ ನಾನು ಪ್ರತ್ಯೇಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆ ರೀತಿಯ ಮಾತುಗಳು ಏನಾಗುತ್ತವೆ ಅಂತ ಹೇಳಿದಾಗ ನಮಗೆ ಅವಲೋಕನ ಮಾಡಿಕೊಳ್ಳಿಕ್ಕೆ ಒಂದಷ್ಟು ಸಮಯ. ಹೌದಾ,
ನಾವು ಇಷ್ಟು ಮಾಡಿದ್ದು ಹೌದಾ ಎನ್ನುವಂತಹ ಒಂದು ರೀತಿಯ ಮನಸ್ಸಿನಲ್ಲಿ ಸಂಕೋಚ. ನಾವು ಏನೋ ಮಾಡಿದ್ದೇವೆ, ದೊಡ್ಡದು ಮಾಡಿದ್ದೇವೆ ಅಂತ ಅಲ್ಲ, ಆದರೆ ನಾವು ಮಾಡಿದ್ದನ್ನು ಗುರುತಿಸಿದ್ದಾರೆ, ಇದು ಬಹಳ ಮುಖ್ಯ. ನಾವು ಮಾಡಿದ್ದನ್ನು ಗುರುತಿಸುವವರಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ವರ್ಷಕ್ಕೊಂದು ಪತ್ರಿಕೋದ್ಯಮದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೊಡ್ತಾರೆ, ಅದು ಬೇರೆ ವಿಷಯ. ಆದರೆ ಗುರುತಿಸಿದ್ದನ್ನು ಕಾಣುವಾಗ ನಮ್ಮವರಾಗಿ ನಮ್ಮ ಸಮಾಜ ನಮ್ಮನ್ನು ಗುರುತಿಸ್ತಾ ಇದೆ, ಇದು ಬಹಳ ಮುಖ್ಯ. ಇಂತಹ ಗುರುತಿಸುವಿಕೆ ಮತ್ತಷ್ಟು ಹೊಣೆಗಾರಿಕೆಯನ್ನು ಹೆಚ್ಚುತ್ತದೆ ಅಂತ ಹೇಳಿಕೊಳ್ಳುತ್ತಾ, ಮಕ್ಕಳಾಗಿ ಈ ಶಾಲೆಯಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಎಲ್ಲ ರೀತಿಯ ಚಟುವಟಿಕೆಗಳು ಈ ಶಾಲೆಯಲ್ಲಿ ಆಗುತ್ತವೆ. ಮೊನ್ನೆ ದಂತ ಚಿಕಿತ್ಸಾ ವಿಭಾಗ ಉದ್ಘಾಟನೆ ಆಯಿತು. ಅಂದರೆ ಮಕ್ಕಳ ಆರೋಗ್ಯಕ್ಕಾಗಿ ಅಷ್ಟು ಕಾಳಜಿ ವಹಿಸ್ತಾರೆ, ಶಿಕ್ಷಕರ ಬಗ್ಗೆ ಕಾಳಜಿ ವಹಿಸ್ತಾರೆ, ಸಮಾಜದ ಎಲ್ಲ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ತಾರೆ. ಇದು ಬಹಳ ಪ್ರೇರಣೆ ಮಕ್ಕಳಿಗೆ. ಈ ಪ್ರೇರಣೆಯಿಂದ ನೀವು ಕಲಿತುಕೊಳ್ಳಿ, ನಿಮ್ಮ ಪೋಷಕರಿಗೆ ಇಂತಹ ವಿಷಯಗಳು ತಿಳಿದು ಬರಲಿ, ಅಧ್ಯಾಪಕ ಬಂಧುಗಳಿಗೆ ಇದು ಮಾದರಿಯಾಗಲಿ ಅಂತ ಹೇಳಿಕೊಳ್ಳುತ್ತಾ, ನನ್ನನ್ನು ಪ್ರತ್ಯೇಕವಾಗಿ ಕರೆದು ಗುರುತಿಸಿದ್ದಕ್ಕಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಯುತ KMK ಮಾಸ್ಟರ್ ನಮ್ಮ ಹೊಸಕುಲ ಬಳಗದ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಬರ್ತಾರೆ, ಅವರಿಗೆ, ಅವರ ಅಧ್ಯಾಪಕ ಬಂಧುಗಳಿಗೆ, ಈ ಶಾಲೆಯ ಆಡಳಿತ ಮಂಡಳಿ ಸಂಚಾಲಕ ಬಂಧುಗಳಿಗೆ, ಎಲ್ಲ ಪುಟಾಣಿ ಮಕ್ಕಳಿಗೆ, ಪ್ರತ್ಯೇಕವಾಗಿ ನಮ್ಮ ಶಿಕ್ಷಣ ಸಂಸ್ಥೆಯ ಅಧಿಕಾರಿಯವರು ಶ್ರೀಮತಿ ಜ್ಯೋತಿ ಮೇಡಮ್ ರವರಿದ್ದಾರೆ, ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಈ ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಸನ್ಮಾನಕ್ಕಾಗಿ ನಿಮಗೆಲ್ಲರಿಗೂ ಹೃದಯ ತುಂಬಿದ ವಂದನೆಗಳು, ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನನ್ನ ಸಹೋದರರಾದಂತಹ ಶ್ರೀಯುತ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ವಿದ್ಯಾಧರ್ ಶೆಟ್ಟಿ ಸರ್ ಅವರೇ, ಈ ಶಾಲೆಯ ಸಂಚಾಲಕರೇ, ಆಡಳಿತ ವರ್ಗದವರೇ, ಮುಖ್ಯ ಶಿಕ್ಷಕರೇ, ಆತ್ಮೀಯ ಶಿಕ್ಷಕ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಹೆಚ್ಚು ಮಾತಾಡೋದಿಲ್ಲ. ನಿಮ್ಮ ಕೈಯನ್ನೊಮ್ಮೆ ಎತ್ತಿ ನೋಡುವ. ಎರಡೂ ಕೈಯನ್ನು ಎತ್ತಿ, ಎರಡೂ ಕೈ ಎತ್ತಿ. ಗುಡ್. ಒಮ್ಮೆ ಬಡೀರಿ. ಸಾಕು ಸಾಕು. ಒಂದು ಕೈಯಲ್ಲಿರುವಂತ 4 ಬೆರಳಿನಿಂದ ಇನ್ನೊಂದು ಕೈಗೆ ಬಡೀರಿ. ಎಸ್. 3 ಬೆರಳು, 3 ಬೆರಳಿನಿಂದ ಬಡೀರಿ. 2 ಬೆರಳು, 1 ಬೆರಳು, ಒಂದೇ 1 ಬೆರಳು. ಗುಡ್. ಕೈ ಕೆಳಗೆ ಮಾಡಿ. ಕೊನೆಯಲ್ಲಿ ಬಡಿತಾ ಬಡಿತಾ ಬರುವಾಗ ನಮ್ಮ ಶಬ್ದ ಕಡಿಮೆ ಆಗ್ತಾ ಬರ್ತದೆ. ಹೌದಲ್ಲ? ಹೌದಲ್ಲ? ಸರಿ, ಸಾಕು ವಿದ್ಯಾರ್ಥಿಗಳೇ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ನಾಳೆ ನಡೆಯುವಂತಹ ಮಕ್ಕಳ ದಿನಾಚರಣೆಗೆ ಮುನ್ಸೂಚನೆಯಾಗಿ ಸರ್ ಈಗಾಗಲೇ ಹೇಳಿದ ಹಾಗೆ ನಾನು ಕೇವಲ 5 ನಿಮಿಷ ಮಾತಾಡೋದು. ನಾನು ಹೇಳಿದ್ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟೆ ಅಲ್ಲ, ಚಪ್ಪಾಳೆ ತಟ್ಟಲಿಕ್ಕೆ. ಸರಿ, ಅಷ್ಟೇ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾಳೆ ನಡೆಯುವಂತಹ ಮಕ್ಕಳ ದಿನಾಚರಣೆಯನ್ನು ಭಾನುವಾರ ಬಂದದ್ರಿಂದ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಈ ಒಂದು ಸುಸಂದರ್ಭದಲ್ಲಿ ಇವತ್ತು ನಿಜವಾಗ್ಲೂ ನಮ್ಮ ಕಚೇರಿಗೆ ರಜೆ. ನಮ್ಮ ಸಹೋದರರಾದಂತಹ KMK ಸರ್ ನಿನ್ನೆ ಫೋನ್ ಮಾಡಿ, ಮೇಡಮ್ ನಾಳೆ ಬರ್ತೀರಲ್ಲ ಅಂತ ಹೇಳಿದಾಗ, ನೋಡ್ತೇನೆ ಸರ್ ಅಂತ ಹೇಳಿದೆ. ಬೆಳಿಗ್ಗೆ ಎದ್ದಾಗ, ಯಾಕಂದ್ರೆ ಈ ಶಾಲೆಯೊಟ್ಟಿಗೆ ಇರುವಂತಹ ಭಾವನಾತ್ಮಕ ಸಂಬಂಧ, ಯಾವ ಕಾರ್ಯಕ್ರಮಗಳಿದ್ರೂ ಕೂಡ ನನಗೆ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಪ್ರಾಯಶಃ ಕಳೆದ 3 ವರ್ಷಗಳಿಂದ ಯಾವ ಕಾರ್ಯಕ್ರಮ ಇದ್ರೂ ಕೂಡ ನಾನು ತಪ್ಪಿಸಿಕೊಂಡದ್ದು ಕಡಿಮೆ. ಯಾಕಂದ್ರೆ ಅಂತಹ ಬಾಂಧವ್ಯ ನಮ್ಮಲ್ಲಿದೆ. ಇವತ್ತು ನನ್ನನ್ನು ಆತ್ಮೀಯವಾಗಿ ಕರೆದಂತಹ KMK ಸರ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು, ಆಡಳಿತ ವರ್ಗಕ್ಕೆ ನಾನು ಆಭಾರಿಯಾಗಿದ್ದೇನೆ. ವಂದನೆಗಳು. ಇವತ್ತು ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಆಯೋಜಿಸಿಕೊಂಡಿದ್ದೀರಿ. ಪ್ರಾಯಶಃ ವಿದ್ಯಾರ್ಥಿಗಳಿಗೆ ಇದು ಪ್ರೇರಕ, ಮಾರ್ಗದರ್ಶಕ. ಓರ್ವ ನಿಷ್ಠಾವಂತ ಪತ್ರಿಕಾ ಕಾರ್ಯಕ್ರಮದಲ್ಲಿ, ಪತ್ರಿಕಾ ರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ರಾಜ್ಯೋತ್ಸವ ಪ್ರಶಸ್ತಿಯನ್ನು ತನ್ನ ಬಗಲಿಗೆ ಹಾಕಿಕೊಂಡಂತಹ ಮೇಧಾವಿಯನ್ನು, ಸಾತ್ವಿಕ ವ್ಯಕ್ತಿಯನ್ನು ಗುರುತಿಸುವಂತಹ ವಿನೂತನ ಕಾರ್ಯಕ್ರಮ ಇಲ್ಲಿ ಆಗಿದೆ. ಮುಖ್ಯವಾಗಿ ಇಲ್ಲಿಯ ಆಡಳಿತ ವರ್ಗಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು. ಇಂತಹ ಒಂದು ಅಮೂಲ್ಯ ಅನರ್ಘ್ಯ ರತ್ನವನ್ನು ನೀವು ನಮ್ಮ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ. ಯಾಕಂದ್ರೆ ಅವರ ಸಾಧನೆ, ಸಾಧಕತನದ
ಭಾರತದ ಸ್ವತ್ತು ಎಲ್ಲವೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಆಗ್ತದೆ, ನಮ್ಮ ಮಕ್ಕಳಿಗೆ ಅದು ಪ್ರೇರಕವಾಗ್ತದೆ. ಈ ನಿಟ್ಟಿನಲ್ಲಿ ವಿನೂತನವಾದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀರಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ತಮಗೆ ತಮ್ಮ ಸಾಧನೆಗೆ ಸಂದಂತಹ ನಿಜವಾದ ಗೌರವ ಇದು. ಆ ಪ್ರಶಸ್ತಿಗಳು ತಮ್ಮನ್ನು ಬಾಚಿಕೊಂಡು ತಬ್ಬಿಕೊಂಡಿವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಯಾರಿಗೆ ಸಿಗ್ಬೇಕಾ ಅಂತಹ ವಿನೂತನವಾದ ಪ್ರಶಸ್ತಿ ತಮ್ಮನ್ನು ಬಾಚಿಕೊಂಡು ಹುಡುಕಿಕೊಂಡು ಅರಸಿಕೊಂಡು ಬಂದಿದೆ. ಹಾಗಾಗಿ ನಿಜವಾದ ಸಾಧಕನಿಗೆ ಸಂದ ಗೌರವ ಸರ್. ತಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಪ್ರಾಯಶಃ ತಮ್ಮ ಈ ವೃತ್ತಿ ರಂಗದಲ್ಲಿ, ಪತ್ರಿಕೋದ್ಯಮ ರಂಗದಲ್ಲಿ ಇನ್ನಷ್ಟು ಪ್ರಶಸ್ತಿಗಳು ತಮ್ಮನ್ನು ಬಾಚಿಕೊಂಡು ಬರಲಿ. ತಮಗೂ ಕೂಡ ಇನ್ನಷ್ಟು ಪ್ರಶಸ್ತಿಗಳ ಜೊತೆಗೆ ಭಗವಂತ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವಂತಹ ಶಕ್ತಿಯನ್ನು ಅನುಗ್ರಹಿಸಲಿ ಅಂತೇಳಿ ಭಗವಂತನಲ್ಲಿ ಬೇಡ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಮಕ್ಕಳ ದಿನಾಚರಣೆ ನಾವು ಒಂದೇ ಒಂದು ಮಾತು ತಿಳ್ಕೊಳ್ಬೇಕು. ಸರ್ ಹೇಳಿದ್ರು ಈಗಾಗಲೇ, ವಿದ್ಯೆ ಸಾಧಕನ ಸೊತ್ತು. ಹಾಗಾಗಿ ವಿದ್ಯೆಯ ಜೊತೆಗೆ ನಾವು ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಬೆಳೆಸಿಕೊಳ್ಬೇಕು. ಈಗಾಗಲೇ ಒಬ್ರು ಸರ್ ಹೇಳಿದ್ರು, ನಮ್ಮಲ್ಲಿ ಗೌರವ ಕೊಡುವಂತಹ ಗುಣ ಕಡಿಮೆ ಆಗಿದೆ. ಪ್ರೀತಿಯ ಪುಟ್ಟ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ನನ್ನದೊಂದು ವಿನಂತಿ, ನಾವು ಗೌರವವನ್ನು ಕೊಟ್ಟು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಇಲ್ಲಿಂದ ಹೊರಹೊಮ್ಮೋಣ. ಯಾಕಂದ್ರೆ ಈಗಾಗಲೇ ಸರ್ ಹೇಳಿದ್ರು, ಇಲ್ಲಿ ಓದಿದವರು ಕನ್ನಡ ಮಾಧ್ಯಮ ಅನ್ನುವಂಥ ಕೀಳರಿಮೆ ಬೇಡ. ಕನ್ನಡ ಮಾಧ್ಯಮದಲ್ಲಿ ಓದಿದವರು ಅತ್ಯುನ್ನತವಾದಂತಹ ಶ್ರೇಣಿಯಲ್ಲಿದ್ದಾರೆ, ಅತ್ಯುನ್ನತವಾದ ಹುದ್ದೆಯಲ್ಲಿದ್ದಾರೆ. ಅದರ ಜೊತೆಗೆ ಅಮೂಲ್ಯವಾದ ಪದ ಸಂಪತ್ತನ್ನು ಕೂಡ ಹೊಂದಿದಂತಹ ಶಕ್ತಿ ಇರುವುದು ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಮಾತ್ರ ಅಂತೇಳಿ ಹೆಮ್ಮೆಯಿಂದ ಹೇಳಿಕೊಳ್ತೇನೆ ನಾನು. ಹಾಗಾಗಿ ಕನ್ನಡ ಮಾಧ್ಯಮ ಅನ್ನುವಂತಹ ಹೀಗಳೆಯುವುದು ಬೇಡ ಅಂತೇಳಿ ಭಾವಿಸ್ತಾ ಇದ್ದೇನೆ. ಮತ್ತೊಂದು ವಿದ್ಯಾರ್ಥಿಗಳೇ, ಗೌರವವನ್ನು ಕೊಡಿ. ಹಿರಿಯರಿಗೆ, ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ ತಲೆಬಾಗಿಕೊಂಡು ನಮಸ್ಕರಿಸಿ, ಅದೇ ನಮಗೆ ಸಾಧನೆ. ಹಾಗಾಗಿ ಅದರ ಜೊತೆಗೆ ಅವರ ಆಶೀರ್ವಾದ ಕೂಡ ಬೇಕು. ಇದರ ಜೊತೆಗೆ ನಾವೆಲ್ಲರೂ ಕೂಡ ವಿದ್ಯೆ, ವಿನಯ, ವಿವೇಕಗಳ ಸಾಕಾರ ಮೂರ್ತಿಗಳಾಗಿ ಈ ವಿದ್ಯಾಸಂಸ್ಥೆಯಿಂದ ಹೊರ ಹೋಗೋಣ. ಅದರ ಜೊತೆಗೆ ಎಲ್ಲಿ ವಿದ್ಯೆಯನ್ನು ನಮಗೆ ನೀಡಿದಾರ ಅವರನ್ನೆಲ್ಲ ಗೌರವಿಸುವಂತಹ ಒಳ್ಳೆಯ ಗುಣವನ್ನು ಬೆಳೆಸಿಕೊಂಡು ಸಂಸ್ಕಾರಯುತವಾಗಿ ಸಂಸ್ಕೃತಿಯನ್ನು ಹೊಂದಿಕೊಂಡು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಬಾಳಿ ಅಂತೇಳಿ ಹೇಳುತ್ತಾ, ಓದಿ ಬೋಧಕನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಷ್ಣನೇ ಆಗು, ಏನಾದರೂ ಆಗು, ಮೊದಲು ಮಾನವನಾಗು ಅಂತೇಳಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಎಲ್ಲ ಶಿಕ್ಷಕ ಶಿಕ್ಷಕಿಯರೇ, ಇವತ್ತಿನ ಪ್ರಧಾನ ಕಾರ್ಯಕ್ರಮ ಮಕ್ಕಳ ದಿನಾಚರಣೆ. ಅದರೊಟ್ಟಿಗೆ ನಮ್ಮ ಮಿತ್ರರಾದಂಥ ವಿದ್ಯಾಧರ್ ಶೆಟ್ಟಿ ಅವರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ, ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಈ ಸಂದರ್ಭದಲ್ಲಿ ಹೆಚ್ಚೇನು ಹೇಳಲಿಕ್ಕಿಲ್ಲ. ಮಕ್ಕಳೇ, ಒಂದು ನಿಮಿಷ ಇಲ್ಲಿ ಕೇಳಿ, ಎಲ್ಲ ಇಲ್ಲಿ ಕೇಳಿ. ಯಾಕೆಂತ ಹೇಳಿದರೆ, ತಮ್ಮನ್ನು ಚಾಚಾ ಎಂದು ಕರೆದು ಪ್ರೀತಿಸಿದವರು ಯಾರು ಯಾರು ಹೇಳಿ ಮಕ್ಕಳೇ? ನೆಹರೂರವರು ಎಲ್ಲ ಮಕ್ಕಳನ್ನ ಪ್ರೀತಿಸಿದರು. ಅದಕ್ಕೋಸ್ಕರ ಅವರು ಏನಂತ ಕರೆದುಕೊಂಡ್ರು? ಚಾಚಾ ಅಂತ ಹೇಳಿ ಕರ್ಕೊಂಡ್ರು ಅಲ್ವಾ? ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ದೊಡ್ಡವರು ಮಾತಾಡುವಾಗ ಮೌನಿಯಾಗಿ ಕೂತು ಎಲ್ಲವನ್ನು ಆಲಿಸಬೇಕು. ಆಗ ಜೀವನದಲ್ಲಿ ಶಿಸ್ತು ಮೂಡ್ತಾ ಬರ್ತದೆ. ದಯವಿಟ್ಟು ಸ್ವಲ್ಪ ಕೇಳಿ, ಒಂದೆರಡು ನಿಮಿಷ ಅಷ್ಟೇ. ನಾನೇನು ಹೆಚ್ಚಾಗಿ ಮಾತಾಡೋದಿಲ್ಲ. ಯಾಕಂತ ಹೇಳಿದರೆ ಈಗಾಗಲೇ ವಿದ್ಯಾಧರ್ ಶೆಟ್ಟಿ ಅವರು ಹಾಗೂ ಮೇಡಮ್ ರವರು ಬಹಳ ಚೆನ್ನಾಗಿ ಅರ್ಥಗರ್ಭಿತವಾದಂಥ ಮಾತನ್ನಾಡಿದ್ದಾರೆ. ಹಾಗಾಗಿ ನಾವೇನು ಉದ್ದ ಮಾತಾಡಿ ನಿಮ್ಮ ಒಂದು ಮನೋರಂಜನೆಗೆ ಇರುವಂಥ ಈ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ನಾನು ಬಯಸುವುದಿಲ್ಲ. ಹಾಗಾಗಿ ಎಲ್ಲರೂ ಶಾಂತಿ ಮೌನಿಯಾಗಿದ್ದುಕೊಂಡು ನಮ್ಮ ಮಾತನ್ನು ಕೇಳಬೇಕು. ಮಕ್ಕಳೇ, ಯಾಕೆ ಈಗ ಮಾತಾಡಿ ಒಂದು ನಿಮಿಷ ಆಗಲಿಲ್ಲ, ಎಲ್ಲರೂ ಮೌನವಾಗಿರ್ಬೇಕು. ನೀವು ದಿನದ ಇಲ್ಲಿ ನಮಾಜ್ ಮಾಡುವವರು ಎಷ್ಟು ಮಂದಿ ಇದ್ದಾರೆ ಮಕ್ಕಳೇ? ನಮಾಜ್ ಮಾಡುವವರು ಎಷ್ಟು ಮಂದಿ ಇದ್ದಾರೆ? ಎಲ್ಲರೂ ಕೈ ಎತ್ತಿದ್ರಲ್ಲ. ನೀವು ದಿನದ 5 ಹೊತ್ತಲ್ಲಿ ಪ್ರತಿ ದಿನವೂ 5 ಸಲ ನಮಾಜ್ ಮಾಡ್ತೀರಲ್ಲ. ಈ 5 ಹೊತ್ತು ನಮಾಜಲ್ಲಿ ನೀವು ಪ್ರತಿಯೊಬ್ಬರು ದೇವರಲ್ಲಿ ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ? ತಂದೆ ತಾಯಿಗೆ ಪ್ರಾರ್ಥನೆ ಮಾಡೋದಿಲ್ವಾ? ಗುರು ಹಿರಿಯರಿಗೆ ಪ್ರಾರ್ಥನೆ ಮಾಡೋದಿಲ್ವಾ? ನಿಮ್ಮ ಶಿಕ್ಷಕರಿಗೆ ಪ್ರಾರ್ಥನೆ ಮಾಡೋದಿಲ್ವಾ?
ಅದನ್ನು ನೀವು ಮೈಗೂಡಿಸ್ಕೊಳ್ಬೇಕು. ಹಾಗಾದರೆ ಮಾತ್ರ ನಿಮ್ಮಲ್ಲಿ ಆ ಒಂದು ವ್ಯವಸ್ಥಿತವಾದಂಥ ಜೀವನವನ್ನು ಮೈಗೂಡಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ನಿಮಗೆ ಮಕ್ಕಳ ದಿನಾಚರಣೆಯ ಶುಭಾಶಯವನ್ನು ಹೇಳುತ್ತಾ ಮಾತಾಡಲಿಕ್ಕೆ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಿಮಗೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಈ ಸಂದರ್ಭದಲ್ಲಿ ಇಲ್ಲಿ ಮತ್ತೊಂದು ಕಾರ್ಯಕ್ರಮ ನಡೆಯಿತು, ಸನ್ಮಾನ. ಒಂದು ಪ್ರಶಸ್ತಿಗೆ ಅದರ ಮೌಲ್ಯವನ್ನು ಹೆಚ್ಚಾಗಬೇಕಾದರೆ ಆ ಪ್ರಶಸ್ತಿಯನ್ನು ನೀಡುವಂತಹ ಅಥವಾ ಆ ಪ್ರಶಸ್ತಿಯನ್ನು ಪಡೆಯುವಂತಹ ವ್ಯಕ್ತಿಯ ಅರ್ಹತೆ ಅದೇ ಥರ ಇರಬೇಕು. ಯಾವಾಗ ಒಬ್ಬ ಅರ್ಹ ವ್ಯಕ್ತಿಗೆ ಒಂದು ಪ್ರಶಸ್ತಿ ಲಭಿಸುತ್ತದೋ ಆ ಪ್ರಶಸ್ತಿಯ ಮೌಲ್ಯ ಇಮ್ಮಡಿಯಾಗುತ್ತದೆ. ಅದೇ ರೀತಿ ಮೊನ್ನೆ ಕನ್ನಡ ರಾಜ್ಯೋತ್ಸವದಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಪುರಸ್ಕೃತರಾದಂತಹ ಸನ್ಮಾನ್ಯ ವಿದ್ಯಾಧರ್ ಶೆಟ್ಟಿ, ಹೊಸಕುರಲ್ ಚಾನಲ್ನ ನಿರ್ದೇಶಕರು, ಅವರ ಭಾಷಣದಲ್ಲಿ ಬಹಳ ಚೆನ್ನಾಗಿ ಮಾತಾಡಿದರು. ಮಕ್ಕಳ ಬಗ್ಗೆ ಮಾತಾಡಿದರು, ಗೌರವದ ಬಗ್ಗೆ ಮಾತಾಡಿದರು. ಅದೇ ರೀತಿ ಅವರನ್ನು ಅಭಿನಂದಿಸುವಾಗ ನಮ್ಮ ಮುಖ್ಯೋಪಾಧ್ಯಾಯರು ಕೂಡ ಬಹಳ ಅಚ್ಚುಕಟ್ಟಾಗಿ ವಿಶೇಷವಾಗಿ ಮಾತಾಡಿದೆ. ಅಂದರೆ ನಮ್ಮ ಈ ಕನ್ನಡ ಮಾಧ್ಯಮ ಶಾಲೆಯ ಬಗ್ಗೆ. ಪ್ರೀತಿಯ ವಿದ್ಯಾರ್ಥಿಗಳು ಒಮ್ಮೆ ಚಪ್ಪಲೆ ತಟ್ಟಿ ಸಾಕು. ಕೇಳಿ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಾವು ಕಲಿತಿದ್ದೇವೆ ಅಥವಾ ನಾವು ಕಲಿಯುತ್ತಿದ್ದೇವೆ ಅನ್ನುವಂತಹ ಕೀಳರಿಮೆ ಯಾರಿಗೂ ಬೇಡ. ಯಾಕೆಂದರೆ ಇದೇ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿ ಅಮೆರಿಕವರೆಗೂ ಹೋಗಿ ಬಂದಿದ್ದಾರೆ. ನಮಗೆ ಹೆಮ್ಮೆ ಇದೆ. ನಮ್ಮ ಹಳೆಕೋಟೆ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿ ಅಮೆರಿಕದಲ್ಲಿ, ಸೌದಿ ಅರೇಬಿಯಾದಲ್ಲಿ, ಹೀಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಹಲವು ಕಡೆಗಳಲ್ಲಿ ತನ್ನ ಉದ್ಯೋಗವನ್ನು ಮಾಡುತ್ತಾ ಇದ್ದಾರೆ. ಹೆಮ್ಮೆ, ಬಹಳ ಹೆಮ್ಮೆ. ಯಾರಿಗೂ ಕೀಳರಿಮೆ ಬೇಡ. ನಾನು ಕೂಡ ಇದೇ ಶಾಲೆಯಲ್ಲಿ ಕಲಿತಾವ. ಈಗ ಮಕ್ಕಳು ಒಂದು ಭಾಷಣ ಮಾಡಿದರು, ಬಹಳ ಚೆನ್ನಾಗಿ ಮಾಡಿದರು. ಪ್ರತಿಯೊಬ್ಬರಲ್ಲಿ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ಹೊರ ಹಾಕುವಂತಹ ಒಂದು ಮನಸ್ಸು ನಮ್ಮಲ್ಲಿ ಕೂಡ ಇರಬೇಕು. ಅದನ್ನು ಗುರುತಿಸುವಂತಹ ಒಂದು ವ್ಯವಸ್ಥೆ ನಮ್ಮ ಶಿಕ್ಷಕರಿಂದಲೂ ನಮ್ಮ ಮನೆಯಿಂದಲೂ ಆಗಬೇಕು. ಮತ್ತೊಂದು ವಿಷಯ ಏನಂತ ಹೇಳಿದರೆ, ನಮ್ಮ ಮುಖ್ಯೋಪಾಧ್ಯಾಯರು ಹೇಳಿದರು, ಇಂದಿನ ಪ್ರಸಕ್ತ ಕಾಲದಲ್ಲಿ ಜಾತಿಗಳ ಮಧ್ಯೆ ಗೋಡೆಯನ್ನು ಕಟ್ಟುವವರು, ಅದಕ್ಕಿಂತ ಮಿಗಿಲಾಗಿ ಮನುಷ್ಯರ ಮಧ್ಯೆ ಗೋಡೆ ಕಟ್ಟುವವರು ಇದ್ದಾರೆ, ಕಟ್ಟುತ್ತಲೂ ಇದ್ದಾರೆ. ನಾವು ಯಾವತ್ತೂ ಗೋಡೆ ಕಟ್ಟುವವರಾಗದೆ ಉತ್ತಮ ಬಾಂಧವ್ಯದ ಸೇತುವೆಯನ್ನು ನಿರ್ಮಿಸುವವರಾಗಬೇಕೆಂದು ಹೇಳುತ್ತಾ ಪ್ರತಿಯೊಬ್ಬರಿಗೂ ಈ ದಿನದ ಶುಭಾಶಯ ತಿಳಿಸಿದ ನನ್ನ ಮಾತಿಗೆ ವಿರಾಮ. ಧನ್ಯವಾದಗಳು. ಧನ್ಯವಾದಗಳು. ಬಹುಮಾನವನ್ನು ಪಡೆದವರಿಗೆ ಅಭಿನಂದನೆಗಳು. ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ವೃಂದದವರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ಎಲ್ಲರಿಗೂ ಶುಭೋದಯ ಹಾಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು. ಈ ದಿನದ ಕುರಿತು ಕೆಲವು ಅನಿಸಿಕೆಗಳು ಹಂಚಿಕೊಳ್ಳಲು ಬಯಸುತ್ತೇನೆ. ನೆಹರು ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಮ ಭಾರತ ಮೊದಲ ಪ್ರಧಾನಿ ಹಾಗೂ ಮಹಾತ್ಮ ಗಾಂಧೀಜಿಯವರ ಮೆಚ್ಚಿನ ಶಿಷ್ಯನಾಗಿದ್ದರು. ಇವರು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ
ಒಬ್ಬ ಶ್ರೇಷ್ಠ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಇವರು 1947ರಿಂದ 1964ರವರೆಗೆ ಮರಣದವರೆಗೂ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಇವರು 14 ನವೆಂಬರ್ 1889ರಂದು ಜನಿಸಿದರು. ಇವರ ತಾಯಿ ಸ್ವರೂಪ ರಾಣಿ ಹಾಗೂ ತಂದೆ ಮೋತಿಲಾಲ್ ನೆಹರು. ನೆಹರು ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮುಗಿಸಿ ಭಾರತಕ್ಕೆ ಬಂದ ಮೇಲೆ ಎಲ್ಲರೊಂದಿಗೆ ಒಂದುಗೂಡಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ನಾಯಕರಲ್ಲಿ ಪ್ರಮುಖರಾಗಿದ್ದಾರೆ. ಇವರು ಮಕ್ಕಳ ಮೇಲಿಟ್ಟ ಪ್ರೀತಿಯಿಂದಾಗಿ ಇವರ ಹುಟ್ಟುಹಬ್ಬವನ್ನು ದೇಶದಾದ್ಯಂತ ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತೇವೆ. ಮಕ್ಕಳು ಚಾಚಾ ನೆಹರು ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಇವರು ದೇಶಕ್ಕೆ ನೀಡಿದ ಕೊಡುಗೆ ಅಜರಾಮರ ಎಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ನಡೆಸಿಕೊಡಲಿದ್ದಾರೆ 7ನೇ ತರಗತಿ ಶಿಫಾನ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ, ಮುಖ್ಯೋಪಾಧ್ಯಾಯರಿಗೂ, ಸಹ ಶಿಕ್ಷಕರಿಗೂ, ಸಹಪಾಠಿಗಳಿಗೂ ವಂದನೆಗಳು. ಈ ಶುಭ ದಿನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿದ ಅಧ್ಯಕ್ಷಕರಿಗೆ ಮುಖ್ಯೋಪಾಧ್ಯಾಯರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಅದೇ ರೀತಿ ವೇದಿಕೆಯನ್ನು ಅಲಂಕರಿಸಿ ನಮಗೆ ಶುಭ ಹಾರೈಸಿದ ಎಲ್ಲ ಗಣ್ಯರಿಗೆ ಮುಖ್ಯೋಪಾಧ್ಯಾಯರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಈ ಕಾರ್ಯಕ್ರಮಕ್ಕೆ ಬಂದ ಕಿರುಸನ್ಮಾನ ಸ್ವೀಕರಿಸಿ ನಮಗೆ ಹಾರೈಸಿದ ಅತಿಥಿಗಳು ಮನತುಂಬಿದ ಕೃತಜ್ಞತೆಗಳು. ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿ ಸಲಹೆ ಸೂಚನೆ ನೀಡಿದ ಮುಖ್ಯೋಪಾಧ್ಯಾಯರಿಗೆ ಹಾಗೂ ನನ್ನ ಎಲ್ಲ ಶಿಕ್ಷಕರಿಗೆ ನಮ್ಮ ಮನತುಂಬಿದ ಕೃತಜ್ಞತೆಗಳು ಹಾಗೂ ಸಭಾಂಗಣ ಮೆರುಗು ನೀಡಿದ ನನ್ನ ಎಲ್ಲ ಸಹಪಾಠಿಗಳಿಗೆ ಕೃತಜ್ಞತೆಗಳು ಅರ್ಪಿಸಿ ನನ್ನ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇನೆ.